महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा आंगिकं भुवनं यस्य वाचिकं सर्ववाग्मयम् आहार्यं चन्द्रतारादि तं वन्दे सात्विकं शिवं समुद्रवसने देवी पर्वतस्ननमण्डले विष्णुपत्नी नमस्तुभ्यं वादस्पर्शं समश्ममे गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. ಸ್ನೇಹ ಸಂಗಮ ರಿಜಿಸ್ಟರ್ಡ್ ಉಚ್ಚಿಲ ಇದರ 31ನೇ ವರ್ಷದ ವಾರ್ಷಿಕೋತ್ಸವ, ಅದೇ ರೀತಿ ಉಚ್ಚಿಲ ಧೂಮಾವತಿ ಬಂಟದ ನೇಮೋತ್ಸವದ ಪ್ರಯುಕ್ತವಾಗಿ ನಡೆಯುವಂಥ ಈ ಒಂದು ಸುಂದರ ವಾತಾವರಣದ ಈ ಸಭಾಂಗಣದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಲು, ಅದೇ ರೀತಿ ಇಷ್ಟು ವರ್ಷಗಳಿಂದ ನಮ್ಮ ಸ್ನೇಹ ಸಂಗಮದ ಎಲ್ಲ ಸದಸ್ಯರಿಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನವನ್ನ ನೀಡುತ್ತಿರುವಂತ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಅವರನ್ನ ಹಾರ್ದಿಕವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ. ಮಾರ್ಗದರ್ಶನವನ್ನ ನೀಡಿದಂತಹ ಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತಿಸಿದಂತಹ ಶ್ರೀ ರಾಜೇಶ್ ಉಚ್ಚಿಲ್ ಇವರಿಗೆ ಶ್ರೀ ನಿಖಿಲ್ ಇವರು ಬಂದು ಶಾಲನ್ನು ನೀಡಿ ಹೂವನ್ನು ನೀಡಿ ಪ್ರೀತಿ ಪೂರ್ವಕವಾಗಿ ಹಳೆ ಬೇರುಗಳ ಜೊತೆಯಲ್ಲಿ ಹೊಸ ಚಿಗುರನ್ನ ಸೇರಿಸಿಕೊಂಡು ಸ್ನೇಹಮಯವಾಗಿ ಸ್ನೇಹವೇ ಕೊನೆಗೆ ಉಳಿಯುವಂಥದ್ದು ಅನ್ನುವ ರೀತಿಯಲ್ಲಿ ಸ್ನೇಹ ಸಂಗಮದ 31ನೇ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭ ಉದ್ಘಾಟನೆಗೊಳ್ತಾ ಇದೆ. ಬಂಧುಗಳೇ, ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಹಿರಿಯರಾದಂತಹ ಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ತಾ ಇದೆ ಸ್ನೇಹ ಸಂಗಮ ಉಚ್ಚಿಲದ ಈ 31ನೇ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭ. ಗಣ್ಯರಿಗೂ ಕೂಡ ಧೂಮಾವತಿ ಬಂಟದೇವಗಳ ವಾರ್ಷಿಕ ನೇಮೋತ್ಸವ, ಅದೇ ರೀತಿ ನಮ್ಮ ಸಂಘದ 31ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಬಂಧು ಮಿತ್ರಗಳಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. 1988ರಲ್ಲಿ ಪ್ರಾರಂಭಗೊಂಡಂತ ನಮ್ಮ ಸಂಘವು ಇದೀಗ ಯಶಸ್ವಿಯಾಗಿ 31ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡುವುದು ಬಹಳ ಸಂತೋಷಕರ ವಿಷಯವಾಗಿದೆ. ಸ್ನೇಹ ಸಂಗಮ ಉಚ್ಚಿಲ ಕಳೆದ 30 ವರ್ಷಗಳಿಂದ ನಿಮ್ಮೆಲ್ಲರ ಆಶೀರ್ವಾದ, ಅದೇ ರೀತಿ ಸರ್ವ ರೀತಿಯ ಸಹಕಾರದೊಂದಿಗೆ 30 ವರ್ಷಗಳನ್ನು ಆಚರಿಸಿ ಬಂದಿರುವುದು ನಮಗೆ ಹೆಮ್ಮೆಯಿಂದ ಸ್ಮರಿಸಬಹುದು. ಬಂಧುಗಳೇ, ಸ್ನೇಹ ಸಂಗಮ ಕೇವಲ ವಾರ್ಷಿಕ ಒಂದು ಉತ್ಸವ ಅಲ್ಲದೆ ಕಳೆದ 30 ವರ್ಷಗಳಿಂದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರ್ತೇವೆ. ಅದೇ ರೀತಿ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಶ್ರೀ ಸಂಕೋಳಿಗೆ ಶ್ರೀ ಗುಳಿಗಜ್ಜನ ದೇವದ ಕೋಲಕ್ಕೆ ಸಂಪೂರ್ಣ ರೀತಿಯ ಸಹಕಾರ, ಅದೇ ರೀತಿ ಸಂಘದ ವತಿಯಿಂದ ಅನ್ನಪ್ರಸಾದ ಸೇವೆ ನಡೀತದೆ. ಅದೇ ರೀತಿ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರದಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರ ನಿರ್ಮಾಣದ ಸಂಕಲ್ಪ, ಶ್ರೀರಾಮ ಜಪ ಯಾಗ, ಅದೇ ರೀತಿ ಭಜನಾ ಕಾರ್ಯಕ್ರಮ, ಮನೆ ಮನೆಗೆ ಪೃಥ್ವಿ ಯೋಜನೆ ಅಡಿಯಲ್ಲಿ ಆಸುಪಾಸಿನ ಮನೆಗಳಿಗೆ ಹಾಗೂ ಪರಿಸರದಲ್ಲಿ 100 ಗಿಡ ನೆಡುವಂತಹ ಕಾರ್ಯಕ್ರಮ, ಅದೇ ರೀತಿ
ವಸಂತ ಪೂರ್ಣಿಮೆಯಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ನಮ್ಮ ಸಂಘದ ವತಿಯಿಂದ ಸಹೋದರತೆ ಹಾಗೂ ಸಹಬಾಳ್ವೆ ಸರ್ವ ರಕ್ಷಾಬಂಧನ ಕಾರ್ಯಕ್ರಮ. ಅದೇ ರೀತಿ 15/8/2018 ಮಧ್ಯರಾತ್ರಿ ಸ್ವತಂತ್ರ ದಿನಾಚರಣೆ ಸಲುವಾಗಿ ಧ್ವಜಾರೋಹಣ, ಅದೇ ರೀತಿ ಆಸ್ಪಾಸಿನವರಿಗೆ ಸಿಹಿ ತಿಂಡಿ ವಿತರಣೆ, ಅದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪರಿಸರದ ಮಕ್ಕಳಿಗೆ ಹಾಗೂ ಹಿರಿಯರಿಗೆ, ಅದೇ ರೀತಿ ಮಹಿಳೆಯರಿಗೆ ಆಟೋಟ ಸ್ಪರ್ಧೆ, ಮಡಿಕೆ ಹೊಡೆಯುವ ಸ್ಪರ್ಧೆ, ಓಕುಳಿ, ಅದೇ ರೀತಿ ಮೊಸರು ಬುಡಿಕೆ ಉತ್ಸವ ಈ ಸ್ನೇಹ ಸಂಘದ ಪರವಾಗಿ ನಡೆಯುತ್ತದೆ. ಅದೇ ರೀತಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೆಯುವಂಥ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಸಂಘವು ಪೂರ್ಣ ರೀತಿಯ ಸಹಕಾರ ನೀಡುತ್ತಾ ಬಂದಿರುತ್ತದೆ. ಅದೇ ರೀತಿ ಅಯ್ಯಪ್ಪ ಸೇವಾ ಸಮಿತಿ ಕೋಟೆಕಾರು ಇದರ ರಕ್ತದಾನ ಶಿಬಿರದಲ್ಲಿ ಸಂಘವು ಪೂರ್ಣ ರೀತಿಯಾದಂತಹ ಸಹಕಾರವನ್ನು ನೀಡುತ್ತಾ ಬಂದಿದೆ. ಯುವ ಬ್ರಿಗೇಡ್ ಮಂಗಳೂರು ಆಶ್ರಯದಲ್ಲಿ ನಡೆದಂಥ ಸ್ವಚ್ಛ ನಂದಿನಿ ಕಾರ್ಯಕ್ರಮದಲ್ಲಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಕಟೀಲು ನಂದಿನಿ ಸ್ವಚ್ಛತಾ ಕಾರ್ಯದಲ್ಲಿ ಸಂಘದ ಸಹಕಾರ ಪೂರ್ಣವಾಗಿ ನೀಡಿತ್ತು. ಅದೇ ರೀತಿ ಯುವ ಬ್ರಿಗೇಡ್ ವತಿಯಿಂದ ನಡೆದಂಥ ಸಹೋದಿತ ನಿವೇದಿತ ವಿವೇಕಾನಂದ ರಥಯಾತ್ರದಲ್ಲಿ ಸಂಘದ ಪೂರ್ಣ ಸಹಕಾರ. ಅದೇ ರೀತಿ ಅಪಘಾತ ಸಮಯದಲ್ಲಿ ನಡೆಯುವಂಥ ಎಲ್ಲ ರೀತಿಯ ರಕ್ತದಾನದಲ್ಲಿ ಅದೇ ರೀತಿ ಊರಿನ ಯಾರಿಗಾದರೂ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದಾನದ ಅವಶ್ಯಕತೆ ಇದ್ದರೆ ಸಂಘದ ಪೂರ್ಣ ರೀತಿಯಾದ ಸಹಕಾರವನ್ನು ಕಳೆದ 30 ವರ್ಷಗಳಿಂದ ನೀಡುತ್ತಾ ಬಂದಿದೆ. ಇದೇ ರೀತಿಯ ಸಹಕಾರವನ್ನು ಇನ್ನು ಮುನ್ನೆ ಕೂಡ ನಾವು ಸಂಘದವರು ನೀಡುತ್ತಾ ಬರ್ತೇವೆ ಅಂತ ಹೇಳಲು ಇಚ್ಛೆ ಪಡ್ತಿದ್ದೀನಿ. ಅದೇ ರೀತಿ ಕಳೆದ 30 ವರ್ಷಗಳಿಂದ ನಮಗೆ ಸಹಕರಿಸಿದಂಥ ಎಲ್ಲ ಪರ ಊರ ದಾನಿಗಳಿಗೆ ವಂದಿಸುತ್ತಾ ನಮಸ್ಕಾರ. ಇವತ್ತಿನ ಈ ವೇದಿಕೆ ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಜವಾಬ್ದಾರಿ ಹಿಂದಿನಿಂದಲೂ ಇದೆ. ಈ ಒಂದು ಕ್ಷೇತ್ರವನ್ನು ಕ್ಷೇತ್ರೇಶ ಸ್ಥಾನದಲ್ಲಿದ್ದುಕೊಂಡು ಸಂರಕ್ಷಿಸುತ್ತಾ ನಿತ್ಯ ನಿಮಿತ್ಯಾದಿಗಳು, ಅದರೊತ್ತಿಗೆ ವಾರ್ಷಿಕವಾಗಿ ನಡೆಯುವಂತಹ ಕೋಲಾದಿಗಳು, ನೇಮಾದಿಗಳನ್ನು ನಡೆಸಿಕೊಂಡು ಬರುವಂತಹ ಪರಂಪರಾಗತವಾದಂತಹ ಕ್ಷೇತ್ರೇಶ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಲ್ಲಿವರೆಗೆ ನಮ್ಮ ಹಿರಿಯರು, ನಂತರ ಈಗ ನನ್ನ ಭುಜದಲ್ಲಿ ಈ ಒಂದು ಜವಾಬ್ದಾರಿ ಇದೆ. ಧೂಮಾವತಿ ಈ ಒಂದು ಕ್ಷೇತ್ರಕ್ಕೆ ಬಹಳ ಚಾರಿತ್ರಿಕ ಹಿನ್ನೆಲೆ ಇದೆ. ಸಮುದ್ರ ತೀರದಲ್ಲಿ ಬಹಳ ಸುಂದರವಾಗಿ ನೆಲೆ ನಿಲ್ಲುವಂತಹ ಉಚ್ಚಿಲ ಕೋಟೆ ದೇವಸ್ಥಾನ 1300 ವರ್ಷಗಳ ಹಳೆಯದು. ಅಲ್ಲಿ ಇರುವಂತಹ ಆಳೆತ್ತರದ ಬಿಂಬ 1000 ವರ್ಷದ ಇತಿಹಾಸವನ್ನು ಹೇಳುತ್ತದೆ. ಕಾಂತೇರಿ ಜುಮಾದಿ ಎಂಬುದು ಈ ಸಾನ್ನಿಧ್ಯದಲ್ಲಿ ಭೂತ ಆರಾಧನೆಯಲ್ಲಿ ತುಳುನಾಡಿನ ವಿಶಿಷ್ಟತೆ ಹೇಗಿದೆಯೋ ಅದೇ ರೀತಿ ಕಾಂತೇರಿ ಜುಮಾದಿ ಇಲ್ಲಿಯ ಮೂಲ ಸ್ವರೂಪಿಯಾಗಿರುವಂತಹ ಧೂಮಾವತಿ. ಚಾರಿತ್ರಕ್ಕೆ ಹಿನ್ನೆಲೆಗೆ ಹೋದಾಗ ದೇವಪೂಂಜ ಎಂಬ ದಳವಾಯಿ ಈ ಕ್ಷೇತ್ರಕ್ಕೆ ಬಂದಾಗ ಕುಂಬ್ಳೆ ಸೀಮೆಗೆ ತನ್ನ ದಾಳಿಯನ್ನು ನಡೆಸಲು ಸಂಚು ಹೊರಿಸುವ ಸಂದರ್ಭದಲ್ಲಿ ಅವನ ಕೆಲವು ಆಚಾರ ವ್ಯತ್ಯಾಸಗಳಿಂದ ದೋಷ ಉಂಟಾಗಿ ಅವನನ್ನು ಧೂಮಾವತಿ, ಅವನ ಕಾಂತೇರಿ ಜುಮಾತಿ ಅವನನ್ನು ಮರಣ ಹೊಂದಿಸುತ್ತಾಳೆ ಎಂಬುದು ಚರಿತ್ರೆ. ಈ ಭೂಮಿಯಲ್ಲಿ ಉಚ್ಚಿಲ ಕೋಟೆ ಬಬ್ಬರಿಯನ ಸ್ಥಾನದಲ್ಲಿ ದಳವಾಯಿಯನ್ನು ಕಾಂತೇರಿ ಜುಮಾದಿ ಹಾಗೂ ಮಂತ್ರವಾದಿ ಹತ್ಯೆ ಮಾಡುತ್ತಾರೆ ಎಂಬೊಂದು ಚರಿತ್ರೆ ಇದೆ. ದೇವಪೂಂಜ ಪ್ರತಾಪ ಎಂಬ ಒಂದು ಚಾರಿತ್ರಿಕ ನಾಟಕ ಅಥವಾ ಕಥೆಯನ್ನು ನೀವೆಲ್ಲ ಕೇಳಿರ್ಬೋದು. ಹಾಗೆ ವಿಶೇಷವಾಗಿ ಇಲ್ಲಿ ನಡೆಯುವಂತಹ ಈ ಭಂಡಾರ ಮನೆಯ ಈ ಗದ್ದೆ ಜಾತ್ರೆ, ಅದಕ್ಕೆ ಬಹಳಷ್ಟು ಜನ ಸೇರುವಂತಹ ಒಂದು ಸಂದರ್ಭವಾಗಿತ್ತು. ಎಲ್ಲ ಸಮುದಾಯದವರು ಈ ಒಂದು ಗದ್ದೆ ಜಾತ್ರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಲ್ಲಿ ನಡೆಯುವಂತಹ ಚಾರಿತ್ರಿಕ ಅಥವಾ ಸಾಂಸ್ಕೃತಿಕ ಅದೇ ರೀತಿ ದೈವಿಕ ಚಟುವಟಿಕೆಗಳಲ್ಲಿ ಭಾಗಗೊಳ್ಳುತ್ತಿದ್ದರು. ಒಂದು ಸಹೋದರತ್ವ ಈ ಒಂದು ಉಚ್ಚಿಲ ಪ್ರದೇಶದಲ್ಲಿ ಮೂಡಿಬರಲು ಈ ಧೂಮಾವತಿ ಸಾನ್ನಿಧ್ಯವು ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದೆ. ನಮಗೆ ಚಿಕ್ಕಂದಿನಿಂದಲೇ ಇಲ್ಲಿಯ ಒಂದು ಪರಿಸರ ಇದೇ ರೀತಿಯಲ್ಲಿ ನಿತ್ಯಾನಂದ ಯುವಕ ಸಂಘ ಎಂಬ ಒಂದು ಯುವಕರ ಸಂಘಟನೆ, ಬಹುಶಃ ಚಂದ್ರಹಾಸ್ ಅವರಿಗೆ ಅದರ ಸಂಪೂರ್ಣ ಮಾಹಿತಿ ಇರಬಹುದು. ಅದರ ಸಂಪೂರ್ಣ ಹೊಣೆ ಹೊತ್ತುಕೊಂಡು ಗ್ಯಾಸ್ ಲೈಟಲ್ಲಿ ಇಲ್ಲಿ ನಾಟಕ ಮಾಡ್ತಿದ್ರು. ಗ್ಯಾಸ್ ಲೈಟಲ್ಲಿ ಇಲ್ಲಿ ಯಕ್ಷಗಾನ ನಡೀತಾ ಇತ್ತು. ಆಗಿನ ಕಾಲದಲ್ಲಿ ಎಲೆಕ್ಟ್ರಿಫಿಕೇಷನ್ ಇರಲಿಲ್ಲ. ಸ್ವಾಭಾವಿಕವಾಗಿ ಗ್ಯಾಸ್ ಲೈಟೇ ನಮಗೆ ಆಧಾರ. ಚಿಕ್ಕಂದಿನಲ್ಲಿ ಇಲ್ಲಿ ನಾಟಕ ನಡೀತಾ ಇತ್ತು.
ಹಾಗೆ ಬಹಳ ಸುಂದರವಾಗಿ ಇಲ್ಲಿಯ ನೇಮ ಕೂಡ ಬಹಳ ಶಿಸ್ತುಬದ್ಧವಾಗಿ ನಡೀತಾ ಇತ್ತು. ಪ್ರತಿಯೊಂದು ಚಾಕರಿಗೂ ಅಥವಾ ಕೆಲಸಕ್ಕೂ ಅದೇ ಸಮುದಾಯದಿಂದ ನಿಷ್ಠೆಯಲ್ಲಿರುವಂತಹ ವ್ಯಕ್ತಿಗಳು ಇಲ್ಲಿ ನಮ್ಮ ದೈವದ ಕಾರ್ಯಗಳನ್ನು ಮಾಡ್ತಾ ಇದ್ದರು. ಅದು ನೋಡುವುದೇ ಒಂದು ಬಹಳ ಆನಂದವಾಗ್ತಿತ್ತು. ಕೋಲ ಕಟ್ಟುವ ಅಥವಾ ಪಂಬದ ಜಾತಿಯವರಾಗಲಿ, ಪೂಜಾರಿ ಜಾತಿಯವರಾಗಲಿ, ಮೂಲ್ಯ ವರ್ಗದವರಾಗಲಿ, ಮಡಿವಾಳನವರಾಗಲಿ, ಇನ್ನಿತ ಎಲ್ಲ ಸಮುದಾಯದವರು ಅವರವರ ತಕ್ಕದಾದಂತಹ ತಮ್ಮ ಕರ್ತವ್ಯವನ್ನು ಬಹಳ ಸುಂದರವಾಗಿ ನೆರವೇರಿಸ್ತಾ ಇದ್ದರು. ಈಗ ವರ್ತಮಾನ ಕಾಲ ಬಹಳಷ್ಟು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ. ಆಯಾ ವರ್ಗಕ್ಕೆ ದೈವಗಳ ಕೆಲಸ ಮಾಡಲಿಕ್ಕೆ ಯುವಕರು ಮುಂದೆ ಬರ್ತಾ ಇಲ್ಲ. ಅವರಿಗೆ ಅವರದ್ದೇ ಆದಂತಹ ಸಮಸ್ಯೆ, ಅದನ್ನು ನಾವು ಅವರನ್ನು ದೂರ ಆಗೂ ಇಲ್ಲ. ಅಂತೂ ಸಮಾಜದಲ್ಲಿ ಇರುವಂತಹ ದೈವಸ್ಥಾನದ ಕೆಲಸ ಮಾಡಲಿಕ್ಕೆ ಇರುವಂತಹ ಒಂದು ಉತ್ಸಾಹಿ ತರುಣರ ಒಂದು ಸಹಕಾರದೊಂದಿಗೆ ಇಲ್ಲಿಯ ನಿತ್ಯ ನಿಮಿತ್ಯಾದಿಗಳು, ದೈವಕ್ಕೆ ನಿತ್ಯ ದೀಪ, ಪರ್ವಕಾಲದಲ್ಲಿ ಭಂಡಾರದ ಸಾಗಾಣಿಕೆ, ಅದೇ ರೀತಿ ಈ ನೇಮದ ಸಂದರ್ಭದಲ್ಲಿ ಕೂಡ ಭಂಡಾರ ಏರುವುದು, ಇಳಿಸುವುದು, ಇದೆಲ್ಲವನ್ನು ಆಯಾ ವರ್ಗದವರು ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಕುಟುಂಬ ಎಂಬುದಿದೆ. ಅಲ್ಲಿಂದ ಸರಿಯಾಗಿ ನಮಗೆ ಚಾಕರಿಗೆ ಜನ ಸಿಗ್ತಾ ಇಲ್ಲ. ಅಂತೂ ಈ ಒಂದು ಸುಂದರ ಪರಿಸರ, ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ಪರಿಸರದಲ್ಲಿ ನಡುವಂತಹ ಈ ನೆಲ ನಿಂತಿರುವಂತಹ ಈ ಧೂಮಾವತಿ ಬಂಟ ಸ್ಥಾನ, ಈ ಆಲದ ಮರದ ಅಡಿಯಲ್ಲಿ ನಮಗೆ ಹೈಯೆಸ್ಟ್ ಆಕ್ಸಿಜನ್ ಕೊಡುವಂತಹ ಒಂದು ಮರ ಅಂತ ಕೇಳಿದರೆ ಅದು ಅಶ್ವತ್ಥ ಮರ. ಅದಕ್ಕೆ 500 ವರ್ಷಗಳ ಆಯುಸ್ಸು. ನಾವು ದಿನ ಅದರಲ್ಲಿ ಒಂದು 5 ನಿಮಿಷ ನಮ್ಮ ಕಾಲವನ್ನು ನಾವು ಕಳ್ಕೊಂಡ್ರೆ, ನಾವು 5 ನಿಮಿಷ ನಾವಲ್ಲಿ ಇದ್ದರೆ ನಮಗೆ ಕನಿಷ್ಠ ಪಕ್ಷ ಒಂದು ದಿವಸದ ಆಯುಸ್ಸು ನಮಗೆ ವೃದ್ಧಿ ಆಗ್ತದೆ, ಒಂದು ನಿಮಿಷದ ಆಯುಸ್ಸು ವೃದ್ಧಿ ಆಗ್ತದೆ. ಒಳ್ಳೆಯ ಪ್ರಾಣವಾಯು ನಮಗೆ ಪ್ರತಿಯೊಂದು ನಾಡಿಯಲ್ಲೂ ಸಂಚಾರ ಮಾಡ್ತದೆ. ಹಾಗೆ ಈ ಒಂದು ಅಶ್ವತ್ಥ ಮರ, ಇದಕ್ಕೆ ಸುಮಾರು 500 ವರ್ಷಗಳಿಗೂ ಹಿಂದಿನ ಒಂದು ಇತಿಹಾಸ ಇದೆ. ಇವತ್ತು ಆ ಅಶ್ವತ್ಥ ಮರವನ್ನು ಸ್ಥಳಾಂತರ ಮಾಡುವಂತಹ ಒಂದು ಅವಕಾಶ ಕೂಡ ನಮಗೆ ಒದಗಿ ಬಂದಿದೆ. ಯಾಕಂತ ಕೇಳಿದರೆ ಅದಕ್ಕೂ ಕೂಡ ಆಯುಸ್ಸು ಮುಗಿದಿದೆ. ಅದರದ್ದು ಯಾವ ಕಾಲಕ್ಕೂ ಅದು ತನ್ನ ಕಳೆಯನ್ನು ಕುಂದಿಸುವಂತಹ ಒಂದು ಸಂದರ್ಭ ಒದಗಿ ಬರಬಹುದು. ಹಾಗೆ ಕಳೆದ ದಿವಸ ದೈವಜ್ಞರ ಮುಖಾಂತರ ನಾವು ಪ್ರಶ್ನೆ ಇಟ್ಟಾಗ ಈ ಒಂದು ಪ್ರಾಸಾದ ಅಥವಾ ಭಂಡಾರ ಮನೆ ಪುರಾತನವಾಗಿದೆ ಅಥವಾ ಸ್ವಲ್ಪ ಅದರ ಕಲೆಯನ್ನು ಕಳ್ಕೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಈ ಪ್ರದೇಶ ತಗ್ಗಿದ್ದರಿಂದ ಅದು ಕೂಡ ಸ್ವಲ್ಪ ಮಟ್ಟಿಗೆ ಈ ಒಂದು ಸ್ಥಳಕ್ಕೆ ಆ ಶೋಭೆಯನ್ನು ಕುಂದಲಿಕ್ಕೆ ಕಾರಣ ಅಂತ ಕೂಡ ಪ್ರಶ್ನೆಯಲ್ಲಿ ಜ್ಯೋತಿಷ್ಯರು ಹೇಳಿದರು. ಹಾಗೆ ಸುಮಾರು 80 ವರ್ಷಗಳ ಇತಿಹಾಸ ಇರುವಂತಹ ಈ ಭಂಡಾರ ಮನೆಯನ್ನು ಪುನರ್ನಿರ್ಮಾಣ ಮಾಡಬೇಕು ಎಂಬ ಒಂದು ಸಂಕಲ್ಪ, ಅದಕ್ಕೆ ಸಂಬಂಧಪಟ್ಟಂತಹ ಚಾಕರಿ ವರ್ಗ ಹಾಗೆ ನಾವು ಎಲ್ಲ ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಕಮಿಟಿಯನ್ನು ನಾವು ರಚಿಸಿದ್ದೇವೆ. ಜೀರ್ಣೋದ್ಧಾರ ಕಮಿಟಿಯಲ್ಲಿ ಭಂಡಾರ ಮನೆಯನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡುವುದು, ಅದರೊಟ್ಟಿಗೆ ಒಂದು ಪಡಿಪ್ಪಿರೆಯನ್ನು ಕೂಡ ಕಟ್ಟುವುದು, ಬೇಕಾದಂಥ ರೀತಿಯಲ್ಲಿ ನಮಗೆ ಇಲ್ಲಿರುವಂತಹ ಸಾಮಗ್ರಿಗಳನ್ನು ಸಂರಕ್ಷಿಸುವುದು, ಭಂಡಾರ ಮನೆಗೆ ಒಂದು ಯೋಗ್ಯವಾದಂತಹ ರೂಪರೇಖೆಯನ್ನು ಕೊಟ್ಟು ಈ ಪ್ರದೇಶದಲ್ಲಿ ದೈವಿಕ ಆರಾಧನೆ ಹಾಗೂ ಆಧ್ಯಾತ್ಮಿಕವಾಗಿ ಹಾಗೂ ಬೌದ್ಧಿಕವಾಗಿ ಒಂದು ಉದ್ದೀಪನಗೊಳ್ಳಲು ಒಂದು ಸಂದರ್ಭವನ್ನು ನಮಗೆ ಒದಗಿಸಿಕೊಡುವುದು ಒಂದು ಮುಖ್ಯವಾಗಿದೆ ಎಂಬುದು ಜ್ಯೋತಿಷ್ಯರ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ನಾವು ಜೀರ್ಣೋದ್ಧಾರ ಕಮಿಟಿಯನ್ನು ರಚಿಸಿಕೊಂಡು ಸುಮಾರು 50 ಲಕ್ಷ ರೂಪಾಯಿಯ ಒಟ್ಟು ಮೊತ್ತದ ಈ ಒಂದು ಕಾಮಗಾರಿಕೆ, ಅದರೊಟ್ಟಿಗೆ
ಇಲ್ಲಿ ನಡೆಯುವಂತಹ ಸಮಸ್ತ ಕೆಲಸಗಳಿಗೆ ಒಂದು ಒಳ್ಳೆಯ ರೂಪುರೇಖೆಯನ್ನು ಕೊಡಲಿಕ್ಕೆ ನಾವು ಅಂದಾಜು ವೆಚ್ಚವನ್ನು ನಾವು ನಿಶ್ಚಯಿಸಿದ್ದೇವೆ. ಇಲ್ಲಿ ನಾನು ಪ್ರಸ್ತಾವನೆ ಮಾಡಬೇಕು ಅಂತ ಹೇಳಿದ ಕಾರಣ ನಿಮ್ಮೆಲ್ಲರ ಗಮನಕ್ಕೆ ಈ ವಿಷಯವನ್ನು ನಾನು ತಿಳಿಸುವುದು ನನ್ನ ಅನಿವಾರ್ಯ. ಭಂಡಾರಮನೆ ಈ ಸೋಮೇಶ್ವರ ಉಚ್ಚಿಲ ಗ್ರಾಮಕ್ಕೆ ಸೇರಿದ್ದು. ಹಿಂದೆ ಇಲ್ಲಿರುವಂತಹ ಸಮಸ್ತ ವಸ್ತುಗಳು ಅಂದರೆ ಭೂಮಿಯು ದೈವಕ್ಕೂ ದೇವರಿಗೂ ಹಾಗೂ ಸಂಬಂಧಪಟ್ಟದ್ದು. ಎಲ್ಲರೂ ದೇವರ ಚಾಕರಿಯ ಮುಖಾಂತರ ದಕ್ಕಿಸಿಕೊಂಡಂತಹ ಭೂಮಿ. ದೇವರ ಚಾಕರಿಗೆ ಬೇಕಾಗಿ ವಿನಿಯೋಗಕ್ಕೆ ಬೇಕಾಗಿಟ್ಟಂತಹ ಭೂಮಿಯೇ ಇವತ್ತು ನಮ್ಮೆಲ್ಲರ ಕೈಯಲ್ಲಿದೆ. ಅಲ್ಲಿ ಆ ವಿನಿಯೋಗಕ್ಕೆ ಕೊಡಬೇಕಾದಂತಹ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ತಮಗೆ ಸಿಕ್ಕಿದಂತಹ ಭೂಮಿಯ ಒಂದಷ್ಟು ಪಾಲು ಅಂಶ ನಿಮಗೆ ಕೊಡುವುದು ಅನಿವಾರ್ಯ. ಹಾಗೆ ಕೊಟ್ಟರೆ ಮಾತ್ರ ಒಂದು ದೈವಿಕವಾದಂತಹ ಅನುಗ್ರಹ ನಿಮಗೆ ಸಿಗಬಹುದು. ಹಾಗೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ತ ದೋಷಗಳಿಗೆ ಒಂದು ಪರಿಹಾರವಾಗಬಹುದು. ಹಾಗೆ ಇಲ್ಲಿ ಒಂದು ಉತ್ತಮವಾದಂತಹ ಒಂದು ಭಂಡಾರಮನೆ ನಿರ್ಮಾಣವಾಗಿ ಇಂತಹ ಒಂದು ಸನ್ನಿವೇಶಗಳು ಬೇರೆ ಬೇರೆ ಗ್ರಾಮದಿಂದ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಇರುವಂತಹ ವ್ಯಕ್ತಿಗಳ ಒಂದು ಆಗಮನ ಈ ಒಂದು ಪ್ರದೇಶಕ್ಕೆ ಆಗ್ತಾ ಇರ್ತದೆ. ಅವರು ನಮ್ಮ ಈ ಸೊಬಗನ್ನು ನೋಡ್ತಾ ಇರ್ತಾರೆ. ನಾವು ಕೂಡ ಸಾಂಸ್ಕೃತಿಕವಾಗಿಯೂ ಇನ್ನಷ್ಟು ಉದ್ದೀಪನಗೊಳ್ಳುವಂತಹ ಅವಕಾಶ ಈ ನಮ್ಮ ಗ್ರಾಮಕ್ಕಿದೆ. ಈ ಗ್ರಾಮದ ಹೆಸರು 4 ದಿಕ್ಕಲ್ಲೂ ಪ್ರಸಾರಗೊಳ್ಳುವಂತಹದ್ದಾಗಿರ್ಬೋದು. ಹಾಗೆ ನೀವೆಲ್ಲರೂ ಧೂಮಾವತಿ ಭಂಡಾರಮನೆಯ ನವೀಕರಣಕ್ಕೆ ನಿಮ್ಮಿಂದ ಆಗುವಂತಹ ಸಹಾಯವನ್ನು ಕೊಡಬೇಕು ಅಂತ ಹೇಳಿಕೊಳ್ಳುತ್ತಾ, ಸ್ನೇಹ ಸಂಘದ ಮೊದವರು ಕೂಡ ಈ ಒಂದು ವಿಚಾರದಲ್ಲಿ ಮುತುವರ್ಜಿ ವಹಿಸಿ ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳುತ್ತಾ, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರೇ, ದೀಪ ಪ್ರಜ್ವಲನ ಮಾಡಿದಂಥ ಹಿರಿಯರು ಗೌರವಾನ್ವಿತರಾದಂಥ ಶ್ರೀ ಉಚ್ಚಲ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರೇ, ಈ ಸಭೆಯ ಉದ್ಘಾಟಕರಾದಂಥ ರಾಮಚಂದ್ರ ಸಂಕೋಳಿಕೆಯವರೇ, ಶ್ರೀ ರವಿಶಂಕರ್ ಸೋಮೇಶ್ವರವರೇ, ನಮ್ಮ ಮಿತ್ರರು ಇಲ್ಲಿನ ಒಬ್ಬ ರಾಜ್ಯಕ್ಕೆ ಮುಂದಾಳು ಆದಂಥ ಶ್ರೀ ಚಂದ್ರಶೇಖರ್ ಉಚ್ಚಿಲ್ರವರೇ, ನನ್ನನ್ನು ಈ ಸಭೆಗೆ ಬರಬೇಕು ಅಂತೇಳಿ ಹಲವಾರು ಬಾರಿ ಫೋನ್ನ ಮುಖಾಂತರ ಸಂಪರ್ಕ ಮಾಡಿ ನನ್ನ ಆತ್ಮೀಯರಾದಂಥ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಯುತ ರಾಜೇಶ್ ಉಚ್ಚಿಲ್ರವರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿಗಳೇ, ಸೇರಿರತಕ್ಕಂಥ ಎಲ್ಲ ಈ ದೈವ ನೇಮೋತ್ಸವದ ಭಕ್ತಾಭಿಮಾನಿಗಳೇ, ಈ ಸಂಘದ ಎಲ್ಲ ಪದಾಧಿಕಾರಿಗಳೇ, ಬಂಧು ಭಗಿನಿಯರೇ, ನಾನು ಒಂದು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ನನ್ನನ್ನು ನೀವು ಆಹ್ವಾನಿಸಿದ್ದಕ್ಕೆ ಈ ಸಂಸ್ಥೆಗೆ ನಾನು ಶುಭಾಶಯವನ್ನು ಕೋರುತ್ತಾ, ಈ ಸಂಸ್ಥೆ ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ಸಮಾಜದ ಕೆಲಸಗಳನ್ನು ಮಾಡಿಕೊಂಡು ಹೋಗಲಿ. ಈ ನೇಮೋತ್ಸವದ ಕೆಲಸದ ಜೊತೆಯಲ್ಲಿ ಈ ಸಮಾಜದ ಯಾರು ದುರ್ಬಲ ವರ್ಗದವರಿದ್ದಾರೆ ಅವರಿಗೆ ಶಕ್ತಿಯಾಗಿ ಸಮಾಜದ ಎಲ್ಲ ಕಲ್ಯಾಣ ಕೆಲಸಗಳು ಆಗಲಿ, ನಿಮ್ಮಿಂದ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅವರು ಭಂಡಾರಮನೆಯ ಜೀರ್ಣೋದ್ಧಾರಕ್ಕೆ 50,000 ರೂಪಾಯಿಗಳನ್ನು ಧನ ಸಹಾಯವಾಗಿ ನೀಡಿದ್ದಾರೆ. ಅವರಿಗೆ ವಂದನೆಗಳನ್ನು ನಾವು ನಮ್ಮ ಸಂಸ್ಥೆಯ ಪರವಾಗಿ, ಅದೇ ರೀತಿ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ವಿಜಯಕುಮಾರ್ ಬಿ, ಮಾಜಿ ಸೇನಾನಿ, ಅದೇ ರೀತಿ VP ರವೀಂದ್ರನ್ ನಂಬಿಯಾರ್, ಮಾಜಿ ಸೇನಾನಿ, ಅದೇ ರೀತಿಯಲ್ಲಿ
ಧನ್ಯಶ್ರೀ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕ್ರೀಡಾಪಟು ಇವರೆಲ್ಲರನ್ನ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ ಬಂಧುಗಳೇ. ರಾಷ್ಟ್ರ ಸೇವೆಯನ್ನ ಗೈದಂತ ಇಬ್ಬರು ರಾಷ್ಟ್ರ ಸೇನಾನಿಗಳನ್ನ, ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದ ಕಬಡ್ಡಿ ಕ್ರೀಡಾಪಟು ಕುಮಾರಿ ಧನ್ಯಶ್ರೀ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಹಿರಿಯರನ್ನ ಅದೇ ರೀತಿ ಒಬ್ಬರು ಕ್ರೀಡಾಪಟುವನ್ನ ಸನ್ಮಾನಿಸುವಂತ ಈ ಸಂದರ್ಭದಲ್ಲಿ ಶ್ರೀಯುತ ವಿಜಯಕುಮಾರ್ ಬಿ ಶ್ರೀಯುತರು 13/8/1954 ಬಿ ಪೂವಪ್ಪ ಮತ್ತು ಕಾತ್ಯಾಯಿನಿ ದಂಪತಿಗಳಿಗೆ 5ನೇ ಪುತ್ರನಾಗಿ ಜಪ್ಪು ಮಂಗಳೂರಿನಲ್ಲಿ ಜನಿಸಿರುತ್ತಾರೆ. ನಂತರದಲ್ಲಿ 1974 ಭಾರತೀಯ ಭೂಸೇನೆಯನ್ನು ಸೇರಿ 16 ವರ್ಷ ದೇಶಕ್ಕೋಸ್ಕರ ತಮ್ಮ ಕರ್ತವ್ಯವನ್ನ ನಿಭಾಯಿಸಿ 1989 ಕರ್ತವ್ಯದಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ಕರ್ತವ್ಯ ಅವಧಿಯಲ್ಲಿ ಭಾರತದ ಭೂಭಾಗಗಳಾದ ಜಮ್ಮು ಕಾಶ್ಮೀರ, ಭೂತಾನ್, ರಾಜಸ್ಥಾನ, ಅಸ್ಸಾಂ, ಪಂಜಾಬ್, ಹರಿಯಾಣ ಈ ಕಡೆಗಳಲ್ಲಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಅದೇ ರೀತಿ 1985 ನಡೆದ ಪಾಕಿಸ್ತಾನ ಭಾರತ ನಡುವಿನ ಫ್ಲಾಗ್ ಮೀಟಿಂಗ್ ಇದರಲ್ಲೂ ಕೂಡ ಇಂದಿರಾ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ, ಅದೇ ರೀತಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ತಮಗಿದು ಸ್ನೇಹ ಸಂಗಮದ ಕಡೆಯಿಂದ ಆತ್ಮೀಯ ವಂದನೆ, ಅಭಿವಂದನೆಗಳು. ಅದೇ ರೀತಿಯಲ್ಲಿ ಮತ್ತೋರ್ವ ಮಾಜಿ ಸೇನಾನಿ ನಮ್ಮ ಜೊತೆ ಇದ್ದಾರೆ. ಶ್ರೀಯುತರು VP ರವೀಂದ್ರನ್ ನಂಬ್ಯಾರ್. ಶ್ರೀಯುತರು 1940 ಕೇರಳದ ಕಣ್ಣೂರಿನಲ್ಲಿ ಜನಿಸಿರ್ತಾರೆ. ಇವರು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ 1957 ಪೂರೈಸಿ ನಂತರದ ದಿನಗಳಲ್ಲಿ 1960 ಭಾರತೀಯ ಭೂಸೇನೆಯನ್ನ ಸೇರ್ಪಡೆಗೊಂಡು ಕರ್ತವ್ಯವನ್ನ ನಿರ್ವಹಿಸಿರ್ತಾರೆ. ನಂತರದಲ್ಲಿ ಮಧ್ಯಪ್ರದೇಶದ ಜಬಲ್ಪುರ್, ಭೋಪಾಲ್, ಅಸ್ಸಾಂ, ಕಲ್ಕತ್ತಾಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ 1967 ಸೇವೆಯಿಂದ ನಿವೃತ್ತಿಯನ್ನು ಹೊಂದಿರ್ತಾರೆ. ಇವರು ಇದೀಗ ಮಂಗಳೂರಿನ ಸಂಕೋಳಿಗೆಯಲ್ಲಿ ನಿವಾಸಿಯಾಗಿದ್ದು ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ ಅನ್ನುವಂಥ, ಆರೋಗ್ಯವನ್ನು ದೇವರು ನೀಡಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಪ್ರತಿಭಾನ್ವಿತ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಕುಮಾರಿ ಧನ್ಯಶ್ರೀ ಇವರು ಮಡ್ಯಾರ್ನ ನಿವಾಸಿಯಾಗಿದ್ದು ಶ್ರೀ ಧನಂಜಯ ಮತ್ತು ಶ್ರೀಮತಿ ಸುರೇಖಾ ದಂಪತಿಯ ಸುಪುತ್ರಿ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಸ್ಟೆಲ್ಲಾ ಮ್ಯಾರಿಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿ ಪ್ರಸ್ತುತ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇವರ ಪ್ರಾಥಮಿಕ ಶಿಕ್ಷಣದ ಸಂದರ್ಭದಲ್ಲಿ ಇವರ ಶಿಕ್ಷಕಿಯಾದಂತಹ ಶ್ರೀಮತಿ ಜ್ಯೋತಿ, ಅದೇ ರೀತಿ ಅವರ ತಂಡ ಇವರನ್ನ ಟ್ರೈನ್ ಅನ್ನು ಮಾಡಿ ಇವರನ್ನ ಕಬಡ್ಡಿಯಲ್ಲಿ ನಿಪುಣರನ್ನಾಗಿ ಮಾಡಿದ್ದಾರೆ. ಆ ನಂತರದಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಇವರ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತವರು ಭಗವತಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣದ ಶಿಕ್ಷಕರಾಗಿರುವಂತಹ ಶ್ರೀಯುತ ಶಿವಪ್ರಸಾದ್ ಮತ್ತು ತಂಡ. ಅದೇ ರೀತಿಯಲ್ಲಿ ಮೈಸೂರು ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಆ ಪಂದ್ಯಾಟದಲ್ಲಿ ಇವರಿಗೆ ಉತ್ತಮ ದಾಳಿಗಾರ್ತಿ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಧಾರವಾಡದಲ್ಲಿ ನಡೆದಿದ್ದು ಈ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಈ ಪಂದ್ಯಾಟದಲ್ಲಿ ಉತ್ತಮ ಹಿಡಿತಗಾರ್ತಿ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲೂ ಕೂಡ ಭಾಗವಹಿಸಿದಂಥ ಕೀರ್ತಿ ಈ ಪ್ರತಿಭಾನ್ವಿತೆಯದ್ದು. ಇದೇ ರೀತಿಯಲ್ಲಿ ಇವರ ಮುಂದಿನ ಜೀವನ ಯಶಸ್ವಿಯಾಗಿ ನಡೆಯಲಿ, ಇವರ ಶೈಕ್ಷಣಿಕ ಅದೇ ರೀತಿ ಕ್ರೀಡಾ ಜೀವನದಲ್ಲಿ ಯಶಸ್ಸು ಸಿಗಲಿ ಅನ್ನುವಂಥ ಸದಾಶಯದೊಂದಿಗೆ ಅಭಿವಂದಿಸ್ತಾ ಇದ್ದೇವೆ. ಈ ಮೂವರು ಎಲ್ಲ ಸಮಾಜ ಸೇವಕರನ್ನ ಅದೇ ರೀತಿ ಕ್ರೀಡಾಳುವನ್ನ ಗೌರವಿಸಬೇಕಾಗಿ ಇವತ್ತಿನ ಗೌರವ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಭಿವಂದಿಸ್ತಾ ಇದ್ದೇವೆ ಹಿರಿಯರನ್ನ. ಕುಮಾರಿ ಧನ್ಯಶ್ರೀ, ಅದೇ ರೀತಿ ಶ್ರೀಯುತ VP ರವೀಂದ್ರನ್ ನಂಬ್ಯಾರ್, ಅದೇ ರೀತಿ ಶ್ರೀಯುತ ವಿಜಯಕುಮಾರ್ ಬಿ, ಎಲ್ಲ ಗಣ್ಯರು ಇದೀಗ ಸನ್ಮಾನಿಸ್ತಾ ಇದ್ದಾರೆ. ರಾಷ್ಟ್ರ ಸೇವೆಯನ್ನ ಗೈಯುವಂತ ಇವರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಅಭಿವಂದನೆಗಳು. ತಮ್ಮ ಮುಂದಿನ ಜೀವನ ಆರೋಗ್ಯಕರವಾಗಿ ಸುಲಲಿತವಾಗಿ ಯಶಸ್ವಿಯಾಗಿ ನಡೆಯಲಿ ಅನ್ನುವಂತ ಶುಭ ಹಾರೈಕೆಯ ಮಾತಿನೊಂದಿಗೆ ಎಲ್ಲ ಗಣ್ಯರು ಸೇರಿಕೊಂಡು ಇವತ್ತಿನ ಈ ಸನ್ಮಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಗೌರವ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ.
ಈ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಇವತ್ತಿನ ಈ ಸನ್ಮಾನಿತರು. ಛಾಯಾಚಿತ್ರಕ್ಕಾಗಿ ಎಲ್ಲ ಬಂಧುಗಳು ಕೂಡ, ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಛಾಯಾಚಿತ್ರಕ್ಕಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಯಶಸ್ಸಿನ ಉತ್ತುಂಗಕ್ಕೆ ಏರಲಿ ಅನ್ನುವಂತ ಶುಭಾಶಯದ ಮಾತಿನೊಂದಿಗೆ ವಂದನೆಗಳು, ಅಭಿವಂದನೆಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಬಂಧುಗಳೇ. ಸ್ನೇಹ ಸಂಗಮ ಉಚ್ಚಿಲ ನಿತ್ತ 31ನೇ ವರ್ಷದ ಸಭಾ ಕಾರ್ಯಕ್ರಮದ ಸುರುತಾದ ಮುಲ್ತ ಪರಿವಾರ ದೈವರಾಯನಂಚಿನ ಧೂಮಾವತಿ ಬಂಟ ದೈವನ ಸಾಷ್ಟಾಂಗ ಪ್ರಾರ್ಥನೆ ಮಲ್ತಂದು ಏನಿತ ವೇದಿಕೆದ ಈ ಒಂದು ಕಾರ್ಯಕ್ರಮನ ದ್ವೀಪ ಪ್ರಜ್ವಲ ಮಲ್ತನಂಚಿನ ನಮ್ಮ ಧಾರ್ಮಿಕ ಮುಂದಾಳು ಈ ಭಾಗದ ಮಾತಾ ಕಾರ್ಯಕ್ರಮಗಳ ನಂಗೆ ಪೂರ್ಣ ಸಹಕಾರ ಕೊರ್ಪನಂಚಿನ ಉಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲೆ ಧೂಮಾವತಿ ಬಂಟ ದೈವದ ಪುನರುತ್ಥಾನದ ವಿಜ್ಞಾಪನ ಪತ್ರನ ಬಿಡುಗಡೆ ಮಲ್ಪರೂಪನಂಚಿನ ರಾಮಚಂದ್ರ ಸಂಕೋಳಿಗೆರೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿದ ಸದಸ್ಯರು, ನಮ್ಮ ಆತ್ಮೀಯರಾಯನಂಚಿನ ಧನಲಕ್ಷ್ಮಿ ಗಟ್ಟಿಯರೆ, ನಿರ್ಗಮನ ಮಲ್ತನಂಚಿನ ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ದ ಮೊಹಮ್ಮದ್ ಬಸೀರ್ರೆ, MRPLದ ಉದ್ಯೋಗಿ ಸಂಘದ ಅಧ್ಯಕ್ಷರಾಯನಂಚಿನ ಸುಧೇಂದ್ರ KVಯರೆ, ಪ್ರವೀಣರೆ, ಸಂಘದ ಅಧ್ಯಕ್ಷರಾಯನಂಚಿನ ಚೇತನ್ರೆ, ಗೌರವಾಧ್ಯಕ್ಷರಾಯನಂಚಿನ ರಾಜೇಶ್ ಉಚಿಲ್ರೆ, ಸಂಘದ ಮಾತ ಪದಾಧಿಕಾರ ನಕಲೆ ಸೇರಿದಿನ ಮಾತ ಭಗವತ್ಭಕ್ತ ಮಹಾಶಯರೇ, ಇನ್ನು ಭಾರಿ ಸಂತೋಷದ ಕಾರ್ಯಕ್ರಮ ನಮ್ಮ ಮಾತ ಭಾಗವಹಿಸಿದ ಸ್ನೇಹ ಸಂಗಮದ ವಾರ್ಷಿಕ ಸಭಾ ಕಾರ್ಯಕ್ರಮದೊಟ್ಟಿಗೆ ಈ ಭಾಗದ ಕಾರಣಿಕದ ದೈವದ ಒಂದು ಪುನರುತ್ಥಾನಪನಂಚಿನ ಕಾರ್ಯದ ವಿಜ್ಞಾಪನ ಪತ್ರ ಬಿಡುಗಡೆದ ಕಾರ್ಯಕ್ರಮಲ ಇನಿ ಆಪಿನವು ಭಾರಿ ಸಂತೋಷದ ಕಾರ್ಯಕ್ರಮ. ಪದ್ಮನಾಭ ತಂತಿರ್ಲು ಇತಿಹಾಸದ ಆ ನೆನಪು ಮಲ್ತೇರು ಕರಿನ 1300 ವರ್ಷದ ಇತಿಹಾಸ ಉಪನಂಚಿನ ಧೂಮಾವತಿ ಬಂಟ ದೈವದ ಒಂಜಿ ಪುನರುತ್ಥಾನದ ಆ ಒಂಜಿ ಕಾಲಘಟ್ಟ ನಮ್ಮ ಮಾತ ಇನಿ ಉಲ್ಲ ಇನಿ ನಮ್ಮ ಜೀವಿತಾವಧಿಡ್ ಆ ಪುನರುತ್ಥಾನಪನಂಚಿನ ಭಾಗ್ಯ ನಂಗೆ ತಿಕ್ಕದನೇ ನಮ್ಮ ಭಾಗ್ಯ ಅಂದು ನಮ್ಮ ಎನ್ನೋಡು ಇನಿ ನಂಗೆ ಮಾತ ಗೊತ್ತಿತ್ತಲೆಕ್ಕನೆ ಇನಿ ಪಾಶ್ಚಾತ್ಯ ದೇಶೊಡ್ಲ ಭಾರತದ ಸಂಸ್ಕೃತಿ ಅಲ್ತ ಪರಂಪರೆ ಹೌದಾಯಗ ಈತ ನೇಟ ಒರಿದನೆಂದು ಪನ್ಪನ ಪ್ರಶ್ನೆಯಲ್ಲಿ ಕೇಂದ್ರಿಗೆ ದಯಬಂಡ ಇನ್ನು ನಮ್ಮ ದೇಶದ ಆ ಸಂಸ್ಕೃತಿನ ಆಳುಗಡವನಂಚಿನ ಪಾಶ್ಚಾತ್ಯ ದೇಶದಕ್ಕೂ ಇನ್ನು ಬ್ರಿಟಿಷ್ ಯುರೋಪಿಯರು ಡಚ್ ಯುರೋಪಿಯರು ಮುಕುಲ್ಮಾತ ಬತ್ತದ ನಾವು ಸಂಸ್ಕೃತಿನ ಆಳುಗೆಡ ಉಂಟಲ್ಲ ಇನ್ನು ಅಲ್ತ ಸಂಸ್ಕೃತಿ ನನಲ ಜೀವಂತವಾದ ದಾಯೆ ಒರಿದನೆಂದು ಕೇಂಡ ಅಲ್ಪಪ್ಪನಂಚಿನ ಕೂಡು ಕುಟುಂಬ ಅಲ್ಪಪ್ಪನಂಚಿನ ದೈವಾರಾಧನೆ ಒಂದೆರಡು ಮಾತ್ರ ಆ ಒಂಜಿ ಸಂಸ್ಕೃತಿ ಒರಿದನೆಂದು ಪನ್ಪಿನ ಆ ಪಾತೆರನ್ನು ಪಾಶ್ಚಾತ್ಯ ದೇಶಡ್ಲ ಉಲ್ಲೇಖ ಮಲ್ತೊಂದೊಲ್ಲೇರು ಅಂಚಾದ ಇನಿ ಸ್ನೇಹ ಸಂಗಮದ ಕಾರ್ಯಕ್ರಮ ಕಡೆ ಪದ್ಮನಾಭ ತಂತ್ರಿಲು ಉಲ್ಲೇಖ ಮಲ್ದೇರು ಕರಿನ 1976ನೇ ಇಸವಿಡು ಎಂಕ್ಲು ಮಾತ ಎಲ್ಲಿ ಜೋಕುಲುಪ್ಪನಂಚಿನ ಸಂದರ್ಭಡು ನಿತ್ಯಾನಂದ ಯುವಕ ಸಂಘನ ಸ್ಥಾಪನೆ ಮಲ್ಪನ ಮುಖಾಂತರ ಆರು ಉಲ್ಲೇಖ ಮಲ್ತನ ಐದು ದುಂಬು ಗೂಡು ದೀಪಡು ಮುಲ್ಪಾಪನಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮಲು ಉಪ್ಪಡು ದೈವದ ಭೂತಾರಾಧನೆಯ ಒಂದು ಕಾರ್ಯಕ್ರಮಲು ಉಪ್ಪಡು ಆ ಗ್ಯಾಸ್ ಲೈಟೆಡ್ ಆವಡ್ದಿತ್ತು ನಾವು ಎಂಕ್ಲು ಬಾರಿ ಎಲ್ಲೆಡೆ ಐನು ತೂವಂದಿತ್ತ ಅಂಜಾದ ಆ ಪೊರ್ತುಡು ದಾದನ ದೇವರ ಎಂಕ್ಲೆಗ್ಲ ಒಂಜಿ ಗೋಚರ ಮಲ್ತದೆ ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮಡ್ ಯುವಕರನ್ನ ಒಂಜಿ ಪಾತ್ರದಾದಂದು ಎನ್ನನಗ ಇನಿ ಮುಲ್ಪಾಪುನಂಚಿನ ದೈವದ ಕಾರ್ಯಕ್ರಮಕ್ಕೆ ಇನಿ ದೀಪಾಲ ವಿದ್ಯುತ್ ಧೂಪದ ಒಂಜಿ ಕೊಡುಗೆನು ಕೊರ್ಪುನ ಮುಖಾಂತರ ಮೂಲಾಪುನಂಚಿನ ಆ ಒಂಜಿ ಕಾರ್ಯಕ್ರಮದ ಪ್ರಥಮ ಅಂತಡು ಸಾಮಾಜಿಕ ಚಟುವಟಿಕೆ ದುಂಬು ಆ ಒಂಜಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರೋತ್ಸಾಹ ಕೊರ್ಪುನಂಚಿನ ಕಾರ್ಯಕ್ರಮ ಆನಿದ ದಿನ ಇನಿ
ಪದ್ಮನಾಭ ತಂತ್ರಲ್ ನೆನಪು ಮಲ್ತಿನಕ್ಕೆ ನಾನು ಉಲ್ಲೇಖ ಮಲ್ದೆ. ಅಂಚಾದ ಹಿಡ್ದು ಬಕ್ಕ ಒಂಜಾತ್ ಕಾಲಘಟ್ಟ ದುಂಬು ಪೋನಾಗ ಒಂಜಾತ್ ಯುವಕರಿಗೆ ಐನ ಹಸ್ತಾಂತರ ಮಲ್ಪನಂಚಿನ ಆ ಕಾರ್ಯಕ್ರಮ ಮಲ್ಪನಾಗ ಇನಿ A1 ಫ್ರೆಂಡ್ ಸರ್ಕಲ್ ಇಂದು ಪನಪನಂಚಿನ ಒಂಜಿ ಸಂಘನ ಐಕ್ ಮರುನಾಮಕರಣ ಮಲ್ಪನ ಮುಖಾಂತರ ಅವಿಟ್ಟು ಒಂಜಾತ್ ವರ್ಷಡು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮನ ಇನಿ ನಿತ್ಯ ನಿರಂತರ ಮೂಲು ಮಲ್ತೊಂದಿತ್ತ. ಐಕ್ ಪೂರ್ಣ ಪರಿಪೂರ್ಣ ಎಂಕಲ್ನ ಈ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರೋತ್ಸಾಹ ಆನಿದ ಕಾಲಡು ಕೊರ್ತನಾರು ನಮ್ಮ ಹಿರಿಯರಾಯನ ಈ ಪದ್ಮನಾಭ ತಂತಿರ್ಲೇನ ಪೂಜ್ಯರಾಯನಂಚಿನ ಪದ್ಮನಾಭ ನೀಲೇಶ್ವರ ತಂತಿರ್ಲು ಎಂಕ್ಲ ಮಾತಾ ಕೆಲಸಗಳ ಸಂಪೂರ್ಣವಾಯಿನ ಬೆರೆ ತಟ್ಟಿದ್ದು ಪ್ರೋತ್ಸಾಹ ಕೊಡ್ತಿರ್ತಾರೆ. ಇದೊಟ್ಟಿಗೆ ಜೊತೆ ಸೇರಿದು ರಾಘವ ಉಚ್ಚಿಲ್ SR ಉಚ್ಚಿಲ್ಲ ಪೂರ್ಣ ಪ್ರಮಾಣದ ಸಹಕಾರನ ಕೊರೊಂದು ಮೂಲಾಪೆನಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆ ನಾಟಕಗಳ ಎಂಕ್ಲೆಗೆ ಕತೆ ದಿಗ್ದರ್ಶನ ಕೊರಪನ ಮುಖಾಂತರ ಒಂಜಾತಿ ಕಲಾವಿದರೆಲ್ಲ ಮೂಲು ಸೃಷ್ಟಿ ಮಲ್ತನಂಚಿನೇನು ನೆನಪು ಮಲ್ಪನ ಬಾರಿ ಅವಶ್ಯಕತೆ ಎಂದು ಯಾನು ಎನ್ನುವೆ. ಹಿಡ್ದು ಬೊಕ್ಕ ಪದ್ಮನಾಭ ತಂತಿರ್ಲು ಒಂಜಿ ಮೂಲು ವೇದಿಕೆಡೆ ಧಾರ್ಮಿಕ ಸಭಾ ಕಾರ್ಯಕ್ರಮಡು ಒಂಜಿ ಉಲ್ಲೇಖ ಮಲ್ದೇರು ದಯವಂಡ A1 ಫ್ರೆಂಡ್ಸ್ ಸರ್ಕಲ್ ಪಂಡ ನಮ್ಮ ಸಾಂಸ್ಕೃತಿಕ ಅವು ಟ್ಯಾಲಿ ಆಪುಜಿ ಅಂಚಾದ ಒಂಜಿ ಸಂಸ್ಕೃತಿ ಇಪ್ಪುನಂಚಿನ ಒಂಜಿ ಪರಂಪರಾಗತವಾದ ನೆನಪು ದೀಪುನಂಚಿನ ಒಂಜಿ ಪುದರ್ನ ದೀದು ಐಟ್ ಆ ಕಾರ್ಯಕ್ರಮನ ಮಲ್ಪೋಡು ಪನಪನ ಪಾತಿರ ಪನ್ನಾಗ ಹಿಡ್ದು ಬಕ್ಕ ಮರುನಾಮಕರಣಾದ ಸ್ನೇಹ ಸಂಗಮ ಅಂದು ಪನಪನ ಮಾತ ಸಮಾಜದಕ್ಕೆಲ್ಲ ಒಟ್ಟು ಸೇರಿದು ಒಂದು ಸೌಹಾರ್ದಯುತವಾಯಿನಂಚಿನ ಒಂದು ವಾತಾವರಣ ಮಲ್ಪೆರೆ ಇದು ಸಾಧ್ಯ ಆಯ್ನಿ ಪದ್ಮನಾಭ ತಂತಿರ್ಲು ಐಕೊಂಜಿ ಪೂರ್ಣ ಪ್ರಮಾಣದ ಎಂಕ್ಲಿಗೆ ಬೆರೆಪಟ್ಟದು ಸಹಕಾರ ಕೊಲ್ತಿದ್ದಾದ್ರೆ ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮದ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮನ ಎಡ್ಡರೀತಿಡ್ ಮಲ್ಪೆರೆಗೆ ಆ ದೈವದ ಕಾರಣಿಕದ ದೈವಲ್ನ ಪೂರ್ಣ ಪ್ರೋತ್ಸಾಹ ಇತ್ತು ನಡೆದಾದ್ರೆ ಸಾಧ್ಯ ಆತಂದು ಪನಿಯರೆ ಇನಿ ಭಾರಿ ಸಂತೋಷ ಆತಂಡು. ನಂಗೆ ಮಾತ ಗೊತ್ತಿತ್ತಲಕ್ಕೆ ಒಂಜಿ ಕಥೆ ನೆನಪು ಬರೋದುಂಡು. ಒರಿ ಭಾರಿ ಭಕ್ತಿ ಮಲ್ಪನಾಯಿ ಒಂಜಿ ತಿಕಡಿ ಇತ್ತೆಗೆ ఆయన ಊರಿಗೂ ಭಾರಿ ಬೊಲ್ಲಲು ಬತ್ತನಂಚಿನ ಸಂದರ್ಭ ಇತ್ತಂಡು. ಆ ಬೊಲ್ಲ ಬತ್ತನಂಚಿನ ಸಂದರ್ಭಡು ಮಿಯನ ಇಲ್ಲದ ಒಲ ಇಲ್ಲ ನೀರು ಪೊಗ್ಗುಣಿಗೆ ಆತ ಹೊರತುಗು ಒಂಜಿ ವಾಡ ಬತ್ತಂಡು ಬಲಮಾರ ಇಲ್ಲಿ ಮಗೂರ್ನಂಚಿನ ವ್ಯವಸ್ಥೆ ಉಂಡು ಈ ಬಲ ನಿನ್ನನ್ನು ಬಚಾವ್ ಮಲ್ಪಕಂದು ಪನ್ನಗ ಆಯ ಪಂಡಿಗೆ ಎಂಕ್ ದೇವರು ಲೇರಂದು ಪನ್ಪನ ಪಾತಿರನ್ನು ಆ ಪೊರ್ತುಡು ಆಯ ಪಂಡಿಗೆ ಅಂಚಾದು ವಾಡ ಒಚ್ಚಿನಾಯಿ ವಾಡದಿಂದ ತಂದು ಪಿರ ಪೋಯಿ ಆತ ಹೊರತುಗು ಪಿರ ಜೋರಾತ್ ಬೊಲ್ಲ ಬತ್ತಂಡು ಇಂಬಿಯನ ಇಲ್ಲುದಲ ಪೊಗ್ಗುಂಡು ಇಂಬಿಯ ಪೋದು ಅಟ್ಟೋಡು ಪೋದು ಕುಲ್ಲುವೆಗೆ ಆತ ಹೊರತುಗು ಪಿರ ಓಡ ಬರ್ಪುಂಡು ವಾಡ ಬತ್ತದ ಮಿಯನ್ ಲೆಪ್ಪುಂಡು ಬಲಮಾರ ಇತ್ತಾಂಡಲ ನಿನ್ನನ್ನು ಬದುಕರ ಒಂಜಿ ಅವಕಾಶ ಉಂಡು ಬಲ ಅಂದು ಪನ್ನಗ ಆಯ ಬರ್ಪುಜಿ ಎಂಕ್ ದೇವರು ಮನಪಿನ ಪಾತಿರನ್ನು ಆಯ ಪಂಡಿಗೆ ಆತ ಬರ್ತುಗು ವಾಡಪೋಂಡು ಪಿರ ಜೋರು ಬೊಲ್ಲ ಗಾಳಿ ಬರ್ಸಲು ಬತ್ತಂಡು ಮಿಯ ಪೋದು ಮಾಡುದ ಕುಬಲಡು ಪೋದು ಕುಲ್ಲುಬೇಗೆ ಆತ ಬರ್ತುಗು ಪಿರ ಜೋರು ಬರ್ಸ ಬತ್ತಂಡು ಮಿಯನ ಇಲ್ಲೇ ಬೂರ್ದು ಪೋದು ಮಿಯನ ಪ್ರಾಣ ಪಕ್ಷಿ ಮಿಯ ಬೊಲ್ಲದೊಟ್ಟಿಗೆ ಕೊಚ್ಚಿದು ಪೋದು ಮಿಯ ಪ್ರಾಣನ ಕಳೆವನ್ನಂಚಿನ ಒಂಜಿ ಪರಿಸ್ಥಿತಿ ಬತ್ತಂಡಿಗೆ ಆತ ಬರ್ತುಗು ನಂಗೆ ಮಾತ ಗೊತ್ತಿತ್ತಲಕ್ಕೆ ನಮ್ಮ ದೈವಾಧೀನರಾಯದು ಬೊಕ್ಕ ಸ್ವರ್ಗನ ನರಕನ ಅಂದು ಪನಪನ ದೇವಲ ಕೊಡುಂಡುಗೆ ಆತ ಹೊರತುಗು ಅಲ್ಪ ಯಮಧರ ಧರ್ಮರಾಯನ ಆಸ್ಥಾನಡ್ ಚರ್ಚಲಾಪುಂಡುಗೆ ಏರ್ ಎಡ್ಡೆ ಮಲ್ತನಾಯನ ಸ್ವರ್ಗ ಕಡಪುಡ್ನು ಆಳು ಮಲ್ತನಾಯನ ನರಕ ಕಡಪುನಂಚಿನ ಚರ್ಚಲಾನಗ ಅಂಬಿಯ ಮಾತ ಬಿದ್ದಟ್ಲ ಸಾಮಾಜಿಕವಾದ ಎಡ್ಡೆ ಕೆಲಸ ಮಲ್ತೆ ಎಡ್ಡೆ ದೇವರನ ನಂಬಿಕೆ ಇತ್ತನಂಚಿನ ಅಂಬಿಯನು ಸ್ವರ್ಗಗೆ ಕಡಪುಡು ಪನಪನ ಅಲ್ಪ ಆ ನಿರ್ಣಯ ಆಪುಂಡುಗೆ ಯಮಧರ್ಮರಾಯರು ಘೋಷಣೆ ಮಲ್ಪವರಿಗೆ ಆತ ಹೊರತುಗು ಇಂಬಿಯ ಲಕ್ಕದಂತದ ಪನ್ಪೆಗೆ ಯಾನು ಒಂಜಿ ಪ್ರಶ್ನೆ ಉಂಡು ಯಾನು ಭಾರಿ ಎಡ್ಡೆ ಕೆಲಸ ಮಲ್ತೆ ದೇವರನ ಭಾರಿ ನಂಬಿಕೆ ದೀದು ಕೆಲಸ ಮಲ್ತನಾಯಿ ಎಂಕಿ ದುಸ್ಥಿತಿದಾಯ ಬತ್ತನ ಪನ್ಪನ ಪ್ರಶ್ನೆನಕ್ಕೆ ಎನ್ನಗ ಯಮಧರ್ಮರಾಯರ ಪನ್ಪೆಗೆ ಯಾಂಗ್ಲು ಈ ಮಲ್ತನ ಎಡ್ಡೆ ಕಾರ್ಯಕ್ರಮವು ಈ ಮಲ್ತನ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ನೀನನ್ನು ಬದುಕಾವಡು ಪಂಡದು ಒಂಜತ್ತು ರಡ್ಡತ್ತು ಮೂಜಿ ಸರಿನ ಓಡನ್ನು ಕಡಪಡ್ದು ಓಡ ಬಚ್ಚುನ ಎಡ ನಾನು ಲೇಪುಡಾಯೆ ಆಂಡಲ ಈ ನಿನ್ನ ಉದ್ದಟದ ನಾನು ಈ ಬುಡುಜ ಅಂಚಾದ ಇಂಚಿನ ಇಂಜಿ ದುಸ್ಥಿತಿನಿಗೆ ಬತ್ತನ ಪನ್ಪನ ಪಾತಿರನ್ನು ಆಯ್ ಪಂಡೆಗೆ ನಂಗೆ ಮಾತ ಗೊತ್ತುಂಡು ಇನಿ ಇಂದು ಕಲಿಯುಗಡು ದೇವರು ಖಂಡಿತವಾದ ದೈವಲು ಪ್ರತ್ಯಕ್ಷ ಆದ ನಂಗೆ ಸಹಕಾರ ಮಲ್ಪೆರಗೆ ಸಾಧ್ಯಜಿ ನಮ್ಮ ಮಲ್ತಂಚಿನ ಎಡ್ಡೆಪ್ಪುದ ಕಾರ್ಯಕ್ರಮಲು ನಮ್ಮ ಮಲ್ತಂಚಿನ ಸಾಮಾಜಿಕ ಚಟುವಟಿಕೆಲೆಗೆ ನಂಗೆ ಬೇತೆ ರೂಪಡು ದೇವರು ಪ್ರತ್ಯಕ್ಷ ಆಯೋಜನಲ ಬೇತೆ ರೂಮಡು ನಂಗೆ ಆ ದೇವರನ ಅನುಗ್ರಹ ಖಂಡಿತವಾದ ತಿಕ್ಕೊಂಡು ಪನ್ಪನ ಆ ಒಂದು ಸಂದೇಶದ ಪಾತ್ರನ ಈ ಸಂದರ್ಭಡು ಪನೊಂದು ಇನಿ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ತೊಂದು ಐತೊಟ್ಟಿಗೆ ಇನಿ ವೀರಸೇನಾನಿ ಈ ದೇಶಗೂ ಬಡದು ರಕ್ಷಣೆ ಮಲ್ತನಂಚಿನ ರಡ್ಡು ಬಾರಿ ಹಿರಿಯರ ನಕ್ಲೇನು ಇನಿ ಅಭಿನಂದನೆ ಮಲ್ತನ ಬಾರಿ ಅರ್ಥಪೂರ್ಣ ಏನ ಕಾರ್ಯಕ್ರಮ ಅಂದು ಯಾನು ಎನ್ನುವೆ
ಇನಿ ನಮ್ಮ ದೇಶಡು ಅಕುಲು ಆನೆ ಹೋರಾಟ ಮಲ್ತಿನಾದ್ರೆ ಇತ್ತ ದೇಶಡು ಇನಿ ವೀರಶೇನ ಅನ್ನಕ್ಕಳು ಇನಿ ನಮ್ಮ ಪಾಶ್ಚಾತ್ಯ ದೇಶದಕ್ಕಳು ನಮ್ಮ ಹೋರಾಟ ಮಲ್ಪನಂಚಿನ ನಮ್ಮ ದೇಶನ ಕಬಳಿಸನಂಚಿನ ಸಂದರ್ಭಡು ಆಕಲ್ನ ಜೀವನ ಕೊರೆದು ನಮ್ಮ ದೇಶನ ರಕ್ಷಣೆ ಮಲ್ತದೆ ನಮ್ಮ ಮೂಲ ನೆಮ್ಮದಿಡ ಬದುಕುನಂಚಿನ ಒಂದು ವಾತಾವರಣ ಆವಡನಾಂಡ ಇನಿ ಮಿಲಿಟರಿ ಡೇ ಉಪನಂಚಿನ ಸೇನಾನಿನಕಲು ಅಂಚಿನಕ್ಲೆಗೆ ಇನ್ನು ಮಲ್ತನವು ಅರ್ಥಪೂರ್ಣ ಅಂದು ಎನ್ನುವೆ ಐತೊಟ್ಟಿಗೆ ಕ್ರೀಡಾಪಟು ಒಂಜಿ ಪ್ರತಿಭೆನ ಗುರುತಿಸದು ಅಕಲೆಗೆ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಕೊಡ್ದು ನನ್ನದು ಜೋಕುಲು ಅಂಚನೆ ಬರಡು ಕ್ರೀಡಾಪಟುವಾದ ಈ ದೇಶ ಅಂತಾರಾಷ್ಟ್ರೀಯ ಮಟ್ಟಡ್ಲ ಮೆರುಗು ಕೊಂದರಡು ನಮ್ಮ ಊರಿಗೂ ಪುದರ್ ಕೊಂದರಡು ಮನಪನ ಒಂಜಿ ಸಂದೇಶನ ಇನಿ ಕೊರ್ಲೆ ಕಾಂಡು ಅಭಿನಂದನೆ ಕೊರನಕ್ಲೆಗೆ ಅಭಿನಂದನೆ ದೇತೋನ್ ನಂಚಿನ ವಿಜಯ್ ಕುಮಾರ್ರಿಗೆ ರವೀಂದ್ರ ಮಣಿಯಾನ್ರಿಗೆ ಧನ್ಯಶ್ರೀಗೆ ಅಭಿನಂದನೆಯನ್ನು ಈ ಸಂದರ್ಭಡು ಕೊರಂದು ಇನಿ ಎಡ್ಡೆ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಒಂಜಿ ಜನಕ್ಲೆನ್ನು ಗುರುತಿಸವನ ಕಾರ್ಯಕ್ರಮ ಮಲ್ತೊಂದು ಸಾಮಾಜಿಕ ಕಾರ್ಯಕ್ರಮದೊಟ್ಟಿಗೆ ಒಂಜಾತು ಆ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಒಂಜಿ ಮನೋರಂಜನಾ ಕಾರ್ಯಕ್ರಮದ ಮೂಲು ನಡಪೆರಗೆ ಕಾರ್ಯಕ್ರಮವನ್ನು ಅಟೆಂಡ್ ಮಲ್ತೇರಿ ನನ್ನ ದುಂಬುದ ದಿನಕುಲೆಡೆ ಎಡ್ಡೆ ಕಾರ್ಯಕ್ರಮ ಮಲ್ಪೆರೆ ಸ್ನೇಹ ಸಂಗಮ ಅಧ್ಯಕ್ಷರು ಪದಾಧಿಕಾರಿನಕ್ಲೆಗೆ ಮುಲ್ತ ಧೂಮಾವತಿ ಬಂಟ ದೈವ ಅಕ್ಲಿಗೆ ಪೂರ್ಣ ಪ್ರಮಾಣದ ಶಕ್ತಿನ ಕೊರಡದ ಈ ಸಂದರ್ಭಡು 11 ಇಂಚಿನ ಒಂಜಿ ಕಾರ್ಯಕ್ರಮಕ್ಕೆ ಎರಡು ಪಾತ್ರ ಅವಕಾಶ ಮಲ್ತುಕೊರ್ನಂಚಿನ ಈ ಸಂಸ್ಥೆ ಸ್ನೇಹ ಸಂಘದ ಅಧ್ಯಕ್ಷರು ಪದಾಧಿಕಾರಿನಕ್ಲಿಗೆ ಮೂರು ಸೇರ್ದನ ಮಾತೆರಗಲ ವಂದನೆಯನ್ನು ಸಲ್ಲಿಸೋದನ್ನು ಪಾತ್ರ ಅಂತವೆ. ಜೈ ಹಿಂದ್. ಜೊತೆಗೆ ಉದ್ಘಾಟನೆಗೊಳ್ತಾ ಇದೆ, ವಿಜ್ಞಾಪನಾ ಪತ್ರದ ಬಿಡುಗಡೆ ಆಗುತ್ತಾ ಇದೆ. ಯಾವ ರೀತಿ ಈ ವಿಜ್ಞಾಪನಾ ಪತ್ರ ಬಿಡುಗಡೆಗೊಂಡಿದೆಯೋ ಅಷ್ಟೇ ವೇಗದಲ್ಲಿ ಈ ಕಾರ್ಯವೂ ಕೂಡ, ಈ ಒಳ್ಳೆ ಕಾರ್ಯವೂ ಕೂಡ ನಡೆಯಲಿ ಅನ್ನುವಂತಹ ಮಾತಿನ ಮೂಲಕ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಇದೀಗ ಉದ್ಘಾಟನೆಗೊಳ್ತಾ ಇದೆ. ಶ್ರೀಯುತ ಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ಸಮ್ಮುಖದಲ್ಲಿ ಶ್ರೀ ರಾಮಚಂದ್ರ ಸಂಕೋಳಿಗೆ ಇವರ ಹಿರಿತನದಲ್ಲಿ ಇದೀಗ ಬಿಡುಗಡೆಗೊಳ್ತಾ ಇದೆ ಈ ವಿಜ್ಞಾಪನಾ ಪತ್ರ. ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ವಿಜ್ಞಾಪನಾ ಪತ್ರವನ್ನ ನಮ್ಮೆಲ್ಲರ ಮುಂದಿಡ್ಲಿಕ್ಕಿದ್ದಾರೆ ಶ್ರೀ ಮುರಳಿ ಮೋಹನ್ ಇವರು. ಸೋಮೇಶ್ವರ ಗ್ರಾಮದ ಉಚ್ಚಿಲದ ಸುಂದರ ರಮಣೀಯ ಉಚ್ಚಿಲ ಕೋಟೆಯಲ್ಲಿ ಸುಮಾರು 1400 ವರ್ಷಗಳ ಇತಿಹಾಸ ಇರುವ ಶ್ರೀ ಮಹಾವಿಷ್ಣು ದೇವಾಲಯವಿದೆ. 2004ರಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠೆ ಜರುಗಿರುವ ವಿಚಾರ ತಮಗೆ ತಿಳಿದೇ ಇದೆ. ಶ್ರೀ ಕ್ಷೇತ್ರದ ಪಕ್ಕದಲ್ಲಿ ಧೂಮಾವತಿ ಬಂಟ ಪರಿವಾರ ದೈವಗಳ ದೇವಸ್ಥಾನವಿದ್ದು, ಶ್ರೀ ದೈವಗಳು ಶ್ರೀ ಕ್ಷೇತ್ರ ಮತ್ತು ಜನರ ರಕ್ಷಣೆ ಮಾಡುತ್ತಿದ್ದು, ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಆರಾಧಿಸುತ್ತೇವೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ವರ್ಷಾವಧಿ ಜಾತ್ರೆ ನಡೆಯುತ್ತಿದ್ದು, ಮರುದಿನ ಉಚ್ಚಿಲ ಕೋಟೆಯ ದೇವಸ್ಥಾನದಲ್ಲಿ ನೇಮವು ಗ್ರಾಮಸ್ಥರ ದೇಣಿಗೆಯೊಂದಿಗೆ ನಡೆಯುತ್ತಿದೆ. ಉಚ್ಚಿಲ ಧೂಮಾವತಿ ಬಂಟ ಪರಿವಾರ ದೈವಗಳ ದೇವಸ್ಥಾನದ ಭಂಡಾರ ಮನೆಯು ಉಚ್ಚಿಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪೂರ್ವದಲ್ಲಿದೆ. ಭಂಡಾರ ಮನೆಯಿಂದ ಕೋಟೆಯಲ್ಲಿರುವ ದೇವಸ್ಥಾನಕ್ಕೆ ವರ್ಷದಲ್ಲಿ 4 ಬಾರಿ ಭಂಡಾರ ಹೋಗುವ ಸಂಪ್ರದಾಯವಿದ್ದು, ಜನವರಿ ತಿಂಗಳಲ್ಲಿ ಉಚ್ಚಿಲದಲ್ಲಿ ಗದ್ದೆ ಜಾತ್ರೆ ನಡೆಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯಾಗಿ ಎತ್ತರಿಸಲ್ಪಟ್ಟಾಗ ಭಂಡಾರ ಮನೆಯು ರಸ್ತೆಯಿಂದ ಬಹಳಷ್ಟು ತಗ್ಗಿನಲಾಗಿ ಸ್ವಚ್ಛತೆ ಶ್ರದ್ಧತೆಗೆ ಕೊರತೆ ಉಂಟಾಗುತ್ತದೆ. ಇದಕ್ಕೆ ಏಕಮಾತ್ರ ಪರಿಹಾರ ಭಂಡಾರ ಮನೆಯನ್ನು ಎತ್ತರಿಸುವುದು. ಹಾಗಾಗಿ ಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರ ಗೌರವ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯೊಂದನ್ನು ರಚಿಸಲಾಯಿತು. ದಿನಾಂಕ 21/11/2018 ದೈವಜ್ಞ ಶ್ರೀ ಚೇಕೋಡು ಸುಬ್ರಹ್ಮಣ್ಯ ಭಟ್ರ ಮೂಲಕ ದೈವ ಚಿಂತನೆಯನ್ನು ಮಾಡಿದಾಗ ಉಚ್ಚಿಲದ ಭಂಡಾರ ಮನೆಯ ನವೀಕರಣ ಮತ್ತು ಕೋಟೆಯಲ್ಲಿರುವ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕೆಂದು ಕಂಡುಬಂತು. ಜೊತೆಗೆ ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಯಶ್ಚಿತ್ತ ಪರಿವಾರಗಳು ಕಂಡುಬಂದಿದೆ. ದಿನಾಂಕ 24/12/2018 ವಾಸ್ತುಶಿಲ್ಪಿ ಪ್ರಸಾದ್ ಮುನಿಯಂಗಳರವರು ಭಂಡಾರ ಮನೆ ಮತ್ತು ದೇವಸ್ಥಾನಕ್ಕೆ ಬಂದು
ಮಾಡಬಹುದಾದ ಕಾಮಗಾರಿಗಳ ಬಗ್ಗೆ ಅಂದಾಜು ಮಾಡಿ ನೀಲಿ ನಕ್ಷೆಯನ್ನು ತಯಾರು ಮಾಡಿರುತ್ತಾರೆ. ಭಂಡಾರ ಮನೆಯ ಜಾಗವನ್ನು ಎತ್ತರಿಸುವುದು, ಭಂಡಾರ ಮನೆಯ ನವೀಕರಣ, ಪೂರ್ವ ದಿಕ್ಕಿನಲ್ಲಿ ಗೋಪುರ ನಿರ್ಮಾಣ, ದೇವಸ್ಥಾನದ ಜೀರ್ಣೋದ್ಧಾರದ ಕಾಮಗಾರಿಗಳಿಗೆ ಅಂದಾಜು 65 ಲಕ್ಷ ಖರ್ಚು ಬರಬಹುದೆಂದು ತಿಳಿಸಿರುತ್ತಾರೆ. ದೇವಸ್ಥಾನಕ್ಕೆ ಆದಾಯದ ಯಾವುದೇ ಮೂಲಗಳಿಲ್ಲದಿರುವುದರಿಂದ ಊರ ಪರವೂರ ಭಕ್ತ ಮಹಾಶಯರ ದೇಣಿಗೆಯಿಂದಲೇ ಈ ಕೆಲಸಗಳನ್ನು ಪೂರ್ಣಗೊಳಿಸಬೇಕಾಗಿದೆ. ಆದುದರಿಂದ ಭಗವದ್ಭಕ್ತರಾದ ತಾವು ತಮ್ಮ ಉದಾರ ದೇಣಿಗೆಯನ್ನು ನೀಡಿ ನಿಗದಿತ ಸಮಯದೊಳಗೆ ನವೀಕರಣ ಜೀರ್ಣೋದ್ಧಾರ ಕಾಮಗಾರಿಗಳಿಗೆ ಸಹಕರಿಸಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ವಂದನೆಗಳೊಂದಿಗೆ ಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿ, ಗೌರವಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಉಚ್ಚಿಲ, ಶ್ರೀ ವೆಂಕಟೇಶ್ ಕಾರಂತ್ ಉಚ್ಚಿಲ್ ಮತ್ತು ಗುರಿಕಾರರು ಹಾಗೂ ಗ್ರಾಮಸ್ಥರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಸದಸ್ಯರು ಜೀರ್ಣೋದ್ಧಾರ ಸಮಿತಿ ಉಚ್ಚಿಲ. ವಿಶೇಷ ಸೂಚನೆ: ಉಚ್ಚಿಲ ಪರಿಸರದ ಪ್ರತಿ ಮನೆಯಿಂದ ರೂಪಾಯಿ 5,000ಕ್ಕೆ ಕಡಿಮೆಯಾಗದಂತೆ ದೇಣಿಗೆಯನ್ನು ನಿರೀಕ್ಷಿಸುತ್ತೇವೆ. ಏಕಗಂಟಿನಲ್ಲಿ ಕಷ್ಟವಾದಲ್ಲಿ ಕಂತಿನಲ್ಲಿ ನೀಡುವ ವ್ಯವಸ್ಥೆಯೂ ಇದೆ. ನೇರ ಬ್ಯಾಂಕಿಗೆ ಜಮಾ ಮಾಡುವವರು ಕರ್ನಾಟಕ ಬ್ಯಾಂಕ್ ಸೋಮೇಶ್ವರ ಉಚ್ಚಿಲದಲ್ಲಿ ಖಾತೆ ಸಂಖ್ಯೆ 699100100500801ಗೆ ಜಮೆ ಮಾಡಬಹುದು. IPS ಸಂಖ್ಯೆ KRB 0000699. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆ: ಕಾರ್ಯಾಧ್ಯಕ್ಷರು 9842980348, ಕಾರ್ಯದರ್ಶಿ 9845873885, ಕೋಶಾಧಿಕಾರಿ 9986873844. ಧನ್ಯವಾದ. ನಮ್ಮ ತುಳುನಾಡು ಅವೇತೋ ಒಂಜಿ ದೈವ ದೇವಿಯರ ಸಂಪನ್ನ ಅಪುನಂಚಿನ ಬೂಡು ಪನ್ಪುನ ಇಡೀ ಪ್ರಖ್ಯಾತವಾದುಪುನ ನಮಕ್ ಮಾತ ತೆರೆದಿಂಚಿನ ಸತ್ಯ. ಓಲು ದೈವ ದೇವಿಯರ ನೆಲೆ ಆದುಲ್ಲೆರ ಅಲ್ಪ ಒವೇ ಒಂಜಿ ಸಂಘಟನೆಯನ್ನು ಕಟ್ಟಂಡ ಆ ಸಂಘಟನೆ ಏಪಲ ಪೊಲಿ ಉಜಿ ಅವು ಬುಲೆ ಒಂದು ಪೋಪುಂಡು ಪನ್ಪುನೆಕ್ ಇನಿ ಸ್ನೇಹ ಸಂಗಮನೆ ಸಾಕ್ಷಿ. ಕರಿನ 30 ವರ್ಷದಿಂದ ಕೇವಲ ಸಾಂಸ್ಕೃತಿಕ ಮಾತ್ರ ತಂದೆ ಧಾರ್ಮಿಕವಾದ ಸಾಮಾಜಿಕವಾದ ಒಂಜಾತು ಸಮಾಜಕ್ಕೂ ತನ್ನನ್ನು ಅರ್ಪಣೆ ಮಂತೊಂದು ಈ ಒಂಜಿ ಕ್ಷೇತ್ರ ಅತಣಿ ಈ ಒಂಜಿ ಫ್ರೆಂಡ್ ಸರ್ಕಲ್ ಎಂಚ ಬುಲೆ ಒಂದು ಬತ್ತಂಡು ಬಂದು ತಂತ್ರಲು ನಮಕ್ ಬಾರಿ ಪೊರ್ಲುಡು ಪಂಡೇರು. ನಿತ್ಯಾನಂದ ಯುವಕ ಮಂಡಲ ಎತ್ತಿ ನಾವು ಐದು ಬೊಕ್ಕ ನಮ್ಮ ಉಚ್ಚಿಲ್ರೆಲ್ಲ ಪಂಡೇರು. A1 ಫ್ರೆಂಡ್ಸ್ ಆ್ಯಂಡ್ ಸ್ನೇಹ ಸಂಗಮ. ಬಹುಶಃ ಈ ಉಚ್ಚಿಲ ಪ್ರದೇಶಡು ಕರಾವಳಿದ ರಾಣಿ ಹಬ್ಬಕ್ಕೆನ ಈ ಒಂಜಿ ಊರಿಗೂ ಬಾರಿ ಪೊರ್ಲುದ ಪುದರ್ ಕೊಡ್ತೇವೆ. ಸ್ನೇಹದ ಕಡಲಲ್ಲಿ ಸ್ನೇಹ ಸಂಗಮ. ಬಹುಶಃ ಮೂಲುಪ್ಪನ ಪ್ರತಿ ಒಂಜಿ ಪದಾಧಿಕಾರಿಲಾದಪ್ಪು ಮುಲ್ಪದ ಸದಸ್ಯರಾದಪ್ಪು ರಾಷ್ಟ್ರ ಪ್ರೇಮದ ಐಕ್ಯತೆ ಕಡೆ ವರದಿ ವಾಚನೋಡು ಗಮನಿಸಾಯ. ಕೇವಲ ಒಂಜಾತು ಊರಿಗೂ ಮಾತ್ರ ರಾಷ್ಟ್ರ ಪ್ರೇಮದ ಐಕ್ಯತೆ ಏಪ ಸಂಘಟನೆ ಬುಳೆ ಒಂದು ಬರ್ಪುಂಡ ಖಂಡಿತವಾದ ಆ ಸಂಘಟನೆ ಪೊಳಿಯುಜಿ. ಸಂಘ ಶಕ್ತಿ ಸರ್ವಶಕ್ತಿ ಪನ್ಪ ಇನಿ ಸ್ವಾತಂತ್ರ್ಯ ಇನಿ ಎಕಡೊಂಜಿ ಸೇನಾನಿನ ಮೂಲ ಅಭಿನಂದನೆ ಮಲ್ಪನಾಗತ್ತು 1946 ಸೇನೆಗೆ ಸೇರ್ನಾರ. ಅರ್ನ ಸ್ಪಿರಿಟ್ ಆ ದೇಶ ಪ್ರೇಮ ದೇಶಭಕ್ತಿ ಏತಿತ್ತಂಡು ಪಂಡ ವಾ ಒಂಜಿ ವೇದಿಕೆಯನ್ನ ಲೆಕ್ಕಿಸದೆ ಇನಿ ಅಂಚಿನ ಒಂಜಿ ಹಿರಿಯರಡ ದೇಶ ಪ್ರೇಮದ ಐಕ್ಯತೆ ಉಂಡು ಪಂಡಂದಾಂಡ ಬಂದುಳೆ. ಇನಿ ನಮಕ್ ಈತೊಂಜಿ ಚೂರು ಚಳಿನೇ ನಾನು ಒಂತೆ ಪೊರ್ತಾನಾಗ ಸೈಸೆರಾಪುಜ ಕಡೆ ತೋಂದಿತ್ತ ಕೆಲವರಿಗೆ ಬೆಡ್ಶೀಟ್ ಮಂದಿರಿ ಮತ ಪತ್ತೊಂದು ಬೈದಿರಿ. ಖಂಡಿತ ಎಂಕಲ ವೇದಿಕೆ ಡುಪ್ಪುನಕಲ್ನ ಭಾಷಣಕ್ಕೆ ಏನಾರಂತೂ ಕುಲ್ದಿನಕ್ಲತ್ ನಿಕಲ ಜೋಕುಲ ಡಾನ್ಸ ನಾಟಕಗ ಆಂಡ -ಡಿಗ್ರಿಡ್ ಭಾರತದ ಗಡಿ ಪ್ರದೇಶನು ಕಾಪುನಂಚಿನ ಅವೇತೋ ಸೇನಾನಿಲು ಕಣ್ಣಿಗೆ ಕುಂಟು ಕಟ್ಟುದು ದಯಪನಗ ನಿದ್ರೆ ಇಜ್ಜಂದ್ರೆ ರಾತ್ರಿ ಪಗೆಲು ಬಂಜಿದ ಬಡವನು ಕಟ್ಟೊಂದು ನಮಗೋಸ್ಕರ ಪುಣ್ಯ ಒಂದುಲ್ಲೆರು ದುಮ್ಮದ ದಿನೊಟ್ಟು ಖಂಡಿತವಾದಲ್ಲ ಇಲ್ಲಾರ್ದು ಒಂಜಿ ಬಾಲೆ ನಾಡಲ ದೇಶ ಪ್ರೇಮದ ಐಕ್ಯತೆಗೆ ನಿಕ್ಲು ಬುಳೆಪಾಲೆ ಪನ್ಪನ ಒಂಜಿ ಮನವಿನ ನಿಕ್ಲೆಗೆ ಈ ಸಂದರ್ಭಡು ಕೊರೊಂದುಲ್ಲೆ. ಅಂಚಿನ ಈ ಕ್ಷೇತ್ರ ಬುಳೆ ಒಂದು ಬತ್ತಿನ ನೆಕಡೆ ಪನ್ಲಕನೆ ಸಂಘಶಕ್ತಿ ಸರ್ವಶಕ್ತಿ ಎಂಚ ಆದುಂಡ ಐತ ಒಟ್ಟಿಗೆ ಇಂಚಿನ ದೈವ ದೇವೇರ್ನ ಸಾನ್ನಿಧ್ಯ ನಮ್ಮ ಪನ್ಪ ದೇವೇರ್ನ ನಮಕ್ ಅನುವಿಜ್ಜಿಂಡ ಒಂಜಿ ಇರತ್ತ ಮರತ್ತ ಒಂಜಿ ಇರೆಲ್ಲ ಪಂದುಜಿ ಪಂದು ಬಹುಶಃ ಇರಿಯಕ್ಕಲು ಪನ್ಪೇರು ಖಂಡಿತವಾದ್ಲ ಸತ್ಯವಾಯಿನಂಚಿನ ಪಾತೆರ. ಇನ್ನು ಏತೋ ಅವಗಡಲು ನಮ್ಮ ಕೈತಲ್ದ ಕೇರಳ ಆದುಪ್ಪು ಕೊಡಗ ಆದುಪ್ಪು ಬೇತೆ ಬೇತೆ ಕಡೆ ಟಾಂಡಲ ಕರಾವಳಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಡ್ ಏತ್ತು ಮಲ್ಲ ಪೆಟ್ಟು ಲಡಾಯಿ ಆವಡ್ ಅತನ ಪ್ರಾಕೃತಿಕ ವಿಕೋಪ ಆವಡ್ ಅವು ಆಯ್ನಾತ್ ಬೇಗ ಶಮನ ಆವಡ್ ನಾಂಡ ಇಂಕಲ್ ಬೇತೆ ಬೇತೆ ರಾಜ್ಯದ ಕಡೆಗೆ ಪೋಂಡಲ ಮೂಲ ಇತ್ತಿನಾತ್ ದೈವ ದೇವೇರನ ಶಕ್ತಿ ಅಂಚಿನ ಸಂಘಟನೆ ಖಂಡಿತ ಬೇತೆ ವವ್ವೇ ನಮ್ಮ ದೇಶದ ಭಾಗೊಡ್ಲ ತುಯರ ಸಾಧ್ಯ ಇಜ್ಜಿ ಮೂಲ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಾದ ಒಂಜಾತ ಸಂಘಟನಾತ್ಮಕ ಕೆಲಸನು ಮಂತೊಂದುಂಡು ಬಂದುಳೆ ನಮ್ಮ ಬನ್ನಗದಾಲ ಕನೈಜ ಪೋನಗದಾಲ ಕೊನಪುಜ ವಿಜ್ಞಾಪನ ಪತ್ರಡು ಪಂಡೇರು.
ಬಹುಶಃ ನನ್ನ ದುಂಬತ್ತಾಪುನ ಕೆಲಸಲು ಮಸ್ತುಂಡು ಸ್ನೇಹ ಸಂಗಮದ ನಿರಳಿಡು ಇಂಚಿನ ಒಂಜಿ ಆಧ್ಯಾತ್ಮಿಕ ಕೇಂದ್ರೋಡ್ಲ ಇಂಚಿನ ಸಂಘಟನೆಯನ್ನು ಕಟ್ಟೊಂದು ಇನಿ ಪಗೇಲ್ ರಾತ್ರಿ ಪಗೇಲ್ ಅಲ್ಪ ಉಪ್ಪುನ ನಮ್ಮ ಪದಾಧಿಕಾರಿಲೇನು ತೂದುಪ್ಪ ಏರ್ಲ ವೇದಿಕೆದ ಎದುರುಡಿಜ್ಜಿನಲ್ಲ ಪಿರಾವುಡು ಇಂಕ್ಲ ಕಾರ್ಯಕ್ರಮ ಒಂಜಾತ ಸಂಘಟನೆ ಬುಳೆವಡು ಮಲ್ಪಿಂಚಿನ ಕಾರ್ಯಕ್ರಮಕ್ಕೆ ಇಂಕ್ಲೊಂಜಿ ಅರ್ಥಪೂರ್ಣವಾಯಿನಂಚಿನ ವೇದಿಕೆಯನ್ನು ಕೊರಡು ಪನ್ಪನ ಉದ್ದೇಶಡು ಸ್ಥಳೀಯ ಪ್ರತಿಭೆಲೇನು ಅಕ್ಲೆ ಗುರುತಿಸಾವೊಂದು ಅಕ್ಲೆಗೆ ಒಂಜಾತ ಅಕ್ಲೆನ ಪ್ರತಿಭಾ ಕೌಶಲ್ಯಗೆ ಅನುಮಂತು ಕೊರ್ತಿನೇಕ್ ಸುರುಕ್ಕಾದ ಅಕ್ಲೆಗೆ ಅನ್ನು ಸೋಲೋಯ್ತದ್ದು ಸೊಲ್ಮೇನು ಸಂದಾವೆ ಐಟ್ಲ ವಿಶೇಷವಾದ ಈತು ಜನ ಅಣ್ಣನಕ್ಲ ನಡುಟ್ಟು ಒಂಜಿ ಮಹಿಳೇನು ಅಧ್ಯಕ್ಷರಾದ ಕುಲ್ಲಾದ ಎಂಕ ಕೊರ್ನಂಚಿನ ಗೌರವಗಳ ಖಂಡಿತ ಎನ್ನ ಮಾತ ಈ ಒಂಜಿ ಸ್ನೇಹ ಸಂಗಮದ ಎನ್ನ ಜವನೆರೆಗೆ ಉಡಲೊರ್ಮೆ ಸೊಲ್ಮೇನು ಸಂದಾಯ್ತ ಮಲ್ತೊಂದು ಬಹುಶಃ ಇಂಚಿನೇ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಪೋನಾಗ ಬೇತೆ ಬೇತೆ ಬಾರಿ ಪೊರ್ಲದ ಕತೆ ತೊಟ್ಟುಗು ಉದಾಹರಣೆದೊಟ್ಟಿಗೆ ಬಂಡೇರು ಅಣ್ಣ ಇಂಕ ಬಾಲ್ಯಡುಪ್ಪುನದ ಅದನ್ನ ಒಂಜಿ ಇನ್ಸ್ಪಿರೇಷನ್ ಆ ಪದ್ಯ ಕಣ್ಣ ಮುಚ್ಚೆ ಕಾಡೆ ಕೂಡೆ ಮುದ್ದಿನ ಹೂಟೆ ಉರುಳಿ ಹೋಯ್ತು ನನ್ನೆಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿನ್ನೆಯ ಹಕ್ಕಿಯ ಬಚ್ಚಿಟ್ಟುಕೋ ಬಹುಶಃ ಬಾಲ್ಯಡು ನಮ್ಮ ಮಾತ ಗೊಬ್ಬುನಾಗ ತಿತ್ತೆಲ್ಲ ಇತ್ತೆ ಸಾಧ್ಯ ಇತ್ಯದ ಜೋಕುಲ್ನ ಬಾಯಡುಪ್ಪನ ಮಾತ ಬೇತೆ ಬೇತೆ ಹೊಸ ಹೊಸ ಪದ್ಯೋಲು ಅಪ್ಪಲೂಸು ಅಮ್ಮಲೂಸು ಅತ್ತಂಡ ದಾದ ರೈಮ್ಸ್ ಕಲ್ಪವೇರು ಎಂಕಲುಪ್ಪನಾಗ ಪವರ್ ಇನ್ ದ ವಾಟ್ ಇಟ್ಸ್ ಅ ಮೌಂಟೇನ್ ಸಮಥಿಂಗ್ ಅಂಚೆ ಇತ್ತಂಡು ಆಂಡ ಇತ್ತದ ಆ ಒಂಜಿ ಪದ್ಯಗೂ ನಮ್ಮ ಸಾಹಿತಿನಕ್ಲು ಕೊರ್ನಂಚಿನ ಅರ್ಥ ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುದ್ದಿನ ಊಟೆ ಹುರುಳೆ ಹೋಯ್ತು ನಮ್ಮ ಈ ದೇಹ ಪನ್ಪನ ಒಂಜಿ ಮೂಟೆ ನಮ್ಮ ಜೀವನ ಪರ್ಯಂತ ಬೇತೆ ಬೇತೆ ಕೆಲಸವನ್ನು ಮಲ್ತೊಂದುಲ್ಲ ಆ ಒಂಜಿ ಕೆಲಸ ಮಂತೊಂದಿತ್ತಿನ ಸಂದರ್ಭ ಒಂಜತ್ತೊಂಜಿ ದಿನ ಅವು ಉರುಳುದು ಪೋಪುಂಡು ನಿನ್ನ ಆತ್ಮ ಪನ್ಪುನ ಒಂಜಿ ದಾದ ಉಂಡು ಆ ಶಕ್ತಿದ ಒಟ್ಟುಗು ಈಲ ಬುಳೆಲ ನಿನ್ನೊಟ್ಟಿಗೆ ಸಮಾಜಲ್ನ ಬುಳೆಪಾಲ ನಿನ್ನಡ್ದ ದಾದನ ಒಂಜಿ ಸಮಾಜಗೂ ಅರ್ಪಣೆ ಆಯರಂಡು ಆ ಅರ್ಪಣೆ ನೀ ಏಪ ಮಂತೊಂಡನ ಆನಿ ನಮ್ಮ ಜನ್ಮ ಸಾರ್ಥಕ ಆಪುಂಡು ಪನೊಂದು ಬಂದುಳೆ ಇಂಚಿನ ಸಂಘಟನೆಡು ಸ್ನೇಹ ಸಂಗಮದಂಚಿನ ಸಂಘಟನೆಡು ನನ್ನ ದುಂಬುದ ದಿನೊಟ್ಟು ಈ ಪರಿಸರದ ನನಾತ್ ಒಂಜಾತ್ ಜವನೆರಾದು ಒಂಜಾತ್ ಯುವ ಪ್ರತಿಭೆಲು ಸೇರೊಂದು ನಮ್ಮ ದೇಶದ ಒಟ್ಟುಗೂ ನಮ್ಮ ಊರದ ಒಂಜಾತ್ ಎಡ್ಡೆ ಕೆಲಸೊಲೆಗೆ ಕೈ ಜೋಡಿಸಾಲೆ ನಿಕ್ಲೆಡ್ದು ನನಾತ್ ಬಾರಿ ಪೊರ್ಲದ ವರದಿ ವಾಚನದ ಒಟ್ಟುಗೂ ವಿಶೇಷವಾದ ಗುರ್ಕಾರ್ಲೆಗೆ ಗೌರವಾಧ್ಯಕ್ಷರಿಗೆ ಅಂಚೆನೆ ಮಾತಾ ಪದಾಧಿಕಾರಿಗಳಿಗೆ ಅನ್ ಸೊಲ್ಮೆನ ಸಂದೇತ ಮಲ್ಪುನ ನಿಕ್ಲೆಗ ಊರುಗುಪ್ಪುನಂಚಿನ ಗೌರವ ಭಕ್ತಿ ದೊಟ್ಟುಗೂ ದೇಶ ಪ್ರೇಮೆಲ್ಲ ಬುಳೆಪ ಒಂದು ಬಲೆ ಬಹುಶಃ ವಚನ ಸಾಹಿತ್ಯದ ಪಾತ್ರದೊಟ್ಟುಗೂ ಎನ್ನ ಪಾತ್ರನ ಮುಗಿತಲ್ಲ ಮಲ್ತೊಂದುಲ್ಲ ನಮಗೂ ಗೊತ್ತಿತ್ತಿಲ್ಲ ಕನೆ ಉಳ್ಳವರು ಶಿವಾಲಯವ ಕಟ್ಟುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ಶಿರವೇ ಆಲಯ ದೇಹವೇ ಹೊಣ್ಣ ಕಲಸವಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಇಲ್ಲವಯ್ಯ ಪಂಡದ ನಮಕ್ ನಮ್ಮ ಹಿರಿಯಕ್ಕಲು ಆತನ ನಮ್ಮ ಕಲ್ತಿಂಚಿನ ಸಾಹಿತ್ಯ ಕಲ್ಪಾದು ಕೊರ್ಪುಂಡು ಬಂದುಳೆ ನಮ್ಮ ಮಲ್ತಿಂಚಿನ ಮಲಮಲ್ಲ ಬಿಲ್ಡಿಂಗ್ ಆದುಪ್ಪು ಮಲಮಲ್ಲ ಸೇವೆಲ ಆದುಪ್ಪು ಮಾತ ಒಂಜತ್ತೊಂಜಿ ದಿನ ಉರುಳುದು ಪೋಪಿನವು ಅಂಡ ಏಪ ಸೇವೆ ಅತನ ಜಂಗಮ ಏಪ ನಮ್ಮ ಸ್ವಾರ್ಥ ಅತನ ನಮ್ಮ ಅಭಿವೃದ್ಧಿದ ಒಟ್ಟುಗೂ ಸಮಾಜಗ ಕಿಂಚಿತ್ತು ಸೇವೆ ಕೊರ್ಪನಂಚಿನ ಮಲ್ಲ ಒಂಜಿ ಪುಲಬುನ ನಮ್ಮ ಬುಳೆಪ್ಪ ಒಂದು ಬರ್ಪನ ಆನಿ ಖಂಡಿತವಾದಲ್ಲ ನಮ್ಮ ಜನ್ಮ ಸಾರ್ಥಕ ಆಪುಂಡು ಆಯ್ತ ಒಟ್ಟುಗು ಮೂಲ ಉಪ್ಪುನಂಚಿನ ಅಪ್ಪೆ ಜುಮಾದಿ ಅತ್ತಂಡ ಸ್ಥಳ ಸಾನ್ನಿಧ್ಯದ ಮಾತ ದೈವದೇವರನ ಆಶೀರ್ವಾದ ನಿಖಲ ಮಿತ್ತುಪ್ಪಡು ಈ ಸಂಘಟನೆಗೆ ನನ್ನಾತು ಬೆರೆಸಗಾಯ ಕೊರ್ದು ನನ್ನ ದುಂಬತ್ತಾಪುನಂಚಿನ ಕಾರ್ಮಿಕದ ಈ ಕ್ಷೇತ್ರ ಮುಲ್ಪೊಪ್ಪುನ ಮಾತಿರಗಳ ಎಡ್ಡೆ ಆರೋಗ್ಯ ಆಯುಷ್ಯ ಸೌಭಾಗ್ಯನ ಕೊರ್ದು ನನ್ನಾತು 30 ವರ್ಷತ್ ಐನಾತ್ ಬೇಗ ಈ ಸಂಘಟನೆ ಸ್ವರ್ಣ ಮಹೋತ್ಸವದ ಬೊಲ್ಪುದಂಚಿ ಪೋಂದು ಸಮಾಜಗ ಅರ್ಪಣೆ ಆವಡು ಪನೊಂದು ನನವರ ನಿಕ್ಲೆ ಮಾತೆರೆಗ್ಲ ಕ್ಯಾಲೆಂಡರ್ ವರ್ಷದ ಶುಭಾಶಯದ ಒಟ್ಟುಗು ಪಾತೆರಡ್ದು ಅಗತೊಂದುಲ್ಲೆ ಸರ್ವಿಜನ ಸುಖಿನೋ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ಎ ಉಚಿಲ್, ಅದೇ ರೀತಿಯಲ್ಲಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಚೇತನ್ ಉಚಿಲ್ ಇವರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಇವರಿಗೆ, ಅದೇ ರೀತಿಯಲ್ಲಿ ಶ್ರೀ ರಾಮಚಂದ್ರ ಸಂಕೋಳಿಗೆ, ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಶ್ರೀ ಸುಧೇಂದು ಕೆವಿ, ಶ್ರೀ ಚಂದ್ರಶೇಖರ್ ಉಚ್ಚಿಲ, ಶ್ರೀ ಪ್ರವೀಣ್ ಕಾರ್ಕಳ ಇವರೆಲ್ಲರಿಗೂ ಕೂಡ ಆತ್ಮೀಯ ವಂದನೆಗಳು, ಅಭಿವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಬಂಧುಗಳೇ. ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಮನೋಜ್ ಉಚ್ಚಿಲ. ಇದರ 31ನೇ ವರ್ಷದ ಸಭಾ ಕಾರ್ಯಕ್ರಮಕ್ಕೆ ಇವತ್ತಿನ ದೀಪ ಪ್ರಜ್ವಲನೆ ಮಾಡಿದಂಥ ಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರಿಗೆ ನಮ್ಮ ಸಂಘದ ಪರವಾಗಿ, ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸಿದ್ದೇವೆ. ಅದೇ ರೀತಿ ಇವತ್ತಿನ ವಿಜ್ಞಾಪನಾ ಪತ್ರೆಯನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ರಾಮಚಂದ್ರ ಸಂಕೋಳಿಗೆ, ಮಾಲಕರು ಶ್ರೀಕೃಷ್ಣ ಕಲ್ಯಾಣ ಮಂಟಪ ಸಂಕೋಳಿಗೆ, ಇವರಿಗೂ ಕೂಡ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳು.
ಅದೇ ರೀತಿ ಇವತ್ತಿನ ಅತಿಥಿಗಳಂತ ಶ್ರೀ ಎಂ ಮೊಹಮ್ಮದ್ ಬಶೀರ್ ಅಧ್ಯಕ್ಷರು ಕೋಟೆಕಾರ್ ವ್ಯವಸಾಯ ಸಹಕಾರಿ ಸಂಘ, ಇವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶ್ರೀ ಸುಧೇಂದು ಕೆವಿ ಅಧ್ಯಕ್ಷರು MRPL ಉದ್ಯೋಗಿಗಳ ಸಂಘ, ಇವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದ. ಅದೇ ರೀತಿ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಆಡಳಿತ ಮುಕ್ತೇಶ್ವರರು, ಶ್ರೀ ಕ್ಷೇತ್ರ ಗೆಜ್ಜನಗಿರಿ ಕೋಟಿ ಚೆನ್ನಯ್ಯ ಮೂಲ ಕ್ಷೇತ್ರ. ಅದೇ ರೀತಿ ಯುವ ಉದ್ಯಮಿ ನಮ್ಮೆಲ್ಲರ ಮಿತ್ರ ಶ್ರೀ ಪ್ರವೀಣ್ ಕಾರ್ಕಳ, ಇವರಿಗೂ ಕೂಡ ಸ್ನೇಹ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಬಂದಂತ ಎಲ್ಲ ಗಣ್ಯಾತಿ ಗಣ್ಯರನ್ನ ಧನ್ಯವಾದ ಸಮರ್ಪಣೆಯನ್ನು ಹೇಳಿದಂತ ಶ್ರೀ ಮನೋಜ್ ಉಚ್ಚಿಲ್ ಇವರಿಗೆ ಧನ್ಯವಾದಗಳು. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲೇ ಗಟ್ಟದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ ಊಡಲ ಬಾಗಿಲು ತಾಳಬಡ ಬಟ್ಟ್ಯಾಲೆ ನಿದಿರದ ಕಣ್ಣುಡು ಏನನು ಲತ್ತಾಲೆ ಸರ ಸರ ಸರಗರರು ಯಾರು ಬಾಗಿಲು ಜದ್ದೇನೆ ಮಟ್ಟದ ಪೊನ್ನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿನ್ನೊಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲೇ ಕತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ
धागे चलदे टुकड़े ते तेनू काला चचमा तेनू काला चचमा तेनू काला चचमा जचदा ए कोरे मुखड़े ते तेनू काला चचमा जचदा ए कोरे मुखड़े ते ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಕುಲ ಬುರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣುಲು ಪಿಲಿಕುನ ಮರ್ಲು ಯಾನ ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಕುಲ ಬುರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣುಲು ಪಿಲಿಕುನ ಮರ್ಲು ಯಾನ ಅರೆ ಹೋ ಗಯನ ದಿವಾನ ಬಲ ನಲಿಕುಲ ಯಾವೋ ಜವಾನ ನನ್ನ ಬಾರಿ ಜಾಲಿಗೆ ನಮ್ಮನೆ ದಿನ ನರದಾಸದ ಪೆಚ್ಚರು ಊರುದ ಪಿಲಿಕುಲು ನಲಿಕುಲ ಬುಲ್ಲು ಯಾನ ಆಸೆದ ಕನ್ನಡ ಊರುದ ಪೊಣ್ಣುಲು ಪಿಲಿಕುಲ ಮರ್ಲು ಯಾನ ಶುಭಗಳಿಗೆ ನಂತಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರೊರ್ಬೆ ಕಣತರಿಗೆ ನಮ್ಮ ಊರ ಸಿಂಗಾರ ಹಾಂಡು ಈ ಭೂಮಿಡ ತಂಗಾರು ಪುಡೆಂಡು ನನಲಾಗ ಪಾಡದ ನಲಿಕುನ ಸಮಯ ದಾಸದ ಪೆಚ್ಚರು ಊರುದ ಪಿಲಿಕುಲು ನಲಿಕುನ ಬುಲ್ಲು ಯಾನ ಆಸೆದ ಕನ್ನಡ ಊರುದ ಪೊಣ್ಣುಲು ಪಿಲಿಕುನ ಮರ್ಲು ಯಾನ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ ಮಂಗ ಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ ಯಾಕ್ಲೆ ಹನುಮಂತಣ್ಣ ಗುರುಗುಟ್ತೀಯ ಮಂಗ ಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆಕಾಶಾಗೆ ಬಣ್ಣ ಬಳ್ದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಡದ್ರೋನ್ಯಾರು ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು ಅಣ್ಣ ಒಳಗೆ ರುಚಿಯ ತುಂಬಿದೋನ್ಯಾರು ಓಹೋ ಆಹಾ ಓ ಕಾಳ ಓ ಕರಿಯ ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ವೀರಪ್ಪನು ಕುಂತವನ್ನೇ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಗುತ್ತಾರನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಓಹೋ ಆ
ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಸಂಜು ಗೊಂಜು ಉಂಟಲ್ಲಪ್ಪ ಇವು ಬರಲೇ મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा सोगाड़ा तारा छबीला तारा रंगीला तारा रंग वेद जुए तारी बात सोगाड़ा तारा ओए छबीला तारा ओए रंगीला तारा रंग वेद जुए तारी बात रे छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा जहां सोगाड़ा तारा छबीला तारा रंगीला तारा रंग वेद जुए तारी बात सोगाड़ा तारा ओए छबीला तारा ओए रंगीला तारा रंग वेद जुए तारी बात रे झमाझम नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाले सारा जहां बेथलपुर मां सुन ले ओ छोरियां झूमे नगरियां जब जब ये घूमे हमारी यार तारी कमरिया तारी कमरिया बेथलपुर मां सुन ले ओ छोरिया झूमे नगरिया जब जब ये घूमे हमारी यार तारी कमरिया तारी कमरिया सूरत से सीधा अहमदाबाद आया खेलने के लिए संग डांडिया भिलाया टेल मी बेबी गर्ल व्हाट इज योर नेम अच्छी पहली नजर में हो गया कि तुमसे प्रेम
जज्बाती जज्बाती क्यों होना जज्बाती छोरे स्वाग वाले छोरियां है नखराती नखरे दिखाती एक बस यही बात बोले रिपीट पे हाँ जैसा कोई कहा बेथलपुर माँ सुन ले ओ छोरियां झूमे नगरियां जब जब ये घूमे कमरी यार तारी कमरिया तारी कमरिया बेथलपुर माँ बाबो बागो ने मारो सुनो सोनी दो जागो जवान लाल कमरिया लाल कमरिया लाल कमरिया पीली बैल ಬಾಲಕಿನ್ ಪಾಡಿಗೆ ಮುಗಿಲಾಲ ಸಿರಿ ಬಾನೊಡುರ ಬುಳ್ಳಿದ ಬುಲ್ಬೂದಿ ತಿಂಡಿಗೆ ಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಾಲ ಬಂದಿಟ್ಟಿಗೆ
ರಂಗಾಯಿನಾರ್ ಅರಸನ ನಸಿಗೆ ಆಯನ ಮೊರ್ಲಗ ನೋಡು ಸಾವಿರ ಕೋಗಿಲೆ ಗಂಟಗೆ ಮಾಯಕ ಡುಂಗಿ ಪುಣ್ಣಗಾಡಿ ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲ ತೆಲಿಗೆ ಮುಡ್ರುಡಿಗೆ ಮಾಯಕ ಡುಂಗಿ ಪುಣ್ಣಗಾಡಿ ಬೀಜಿಂಡಿಗೆ ಕಾರೆದ ಗೆಜ್ಜೆಗೆ ಜೀವ ಕಲೆ ಬಂದಿಡಿಗೆ ಮಾಯಕ ಡುಂಗಿ ಪುಣ್ಣಗಾಡಿ ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲ ತೆಲಿಗೆ ಮುಡ್ರುಡಿಗೆ ಮಾಯಕ ಡುಂಗಿ ಪುಣ್ಣಗಾಡಿ ಬೀಜಿಂಡಿಗೆ ಕಾರೆದ ಗೆಜ್ಜೆಗೆ ಜೀವ ಕಲೆ ಬಂದಿಡಿಗೆ महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं नमः शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलं मेकादशोज्ज्वलं मेघनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं महामधुर पञ्चाक्षरी मन्त्रमार्चं महर्षवर्ष प्रवेशं सुशीर्षं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं दं दं दडं दं दडं दं दडं दं दढक्कानिनादनवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि सङ्गीतसाहित्य सुमकमलबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासप्रसिद्धं विशुद्धं प्रपञ्चैकसूत्रं विबुद्धं सुसिद्धं मकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाटाटहासं जटाजूटरङ्गैकगङ्गा सुचित्रं ज्वलद्मुग्रनेत्रं सुमित्रं सुगोत्रं महाकाशभासं महाभानुलिङ्गं महाभद्रुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनिपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम्
च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे गई रात મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा गाड़ा तारा चबीला तारा रंगीला तारा रंग भेद छे तारी बात गाड़ा तारा ओरे चबीला तारा ओरे रंगीला तारा रंग भेद छे तारी बात ठानी चले जैसे हवाएं सनम सनम उड़े जैसे परिंदे गगन गगन बाडी 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 ए बाडी ओ बाडी ए बाडी 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 नाचो धनाधन म्यूजिक बजाओगे तो ये सबसे सेलिब्रेशन नाचो धनाधन म्यूजिक बजाओगे तो ये सबसे आज की पार्टी मेरी तरफ से आज की पार्टी मेरी तरफ से सबको बोलो रे पलक से आज की पार्टी मेरी तरफ से सबको बोलो रे पलक से आज की पार्टी मेरी केड़े चलवे ನೀನು ಮಿನು ಮಿನು ಮಿನುಗೋತಾರೆ ಜುಡು ಜುಡು ಹರಿಯುವ ಜಲಧಾರೆ ನನ್ನ ಗಡಗಡದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳು ಕಾರಿ ನೀ ಬರುವಾಗ ಸ್ವರ್ಗವೇ ನಾನುತ್ತಿದೆ ಕೇಳ ಚೆಲುವೆ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತು ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವ ಗಿಲ್ಲಿ ನೋಡದಲೇ ಕೊರುವಾಗ ತಲ್ಲಣವಾಗುತ್ತಿದೆ ಕೇಳ ಚೆಲುವೆ
ಯಕ್ಷಗಾನ ನೀರಾಟವಾಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ನೀರೊಳು ಮುಳುಗಿ ನೀರೊಳು ಮುಳುಗಿ ಏಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ಜಲಕರ್ಣೆಯರೆಲ್ದೊಲು ತರುಣಿಯರು ನೀರನ್ನವಾಡಿದರು ಸರಸದಲ್ಲಿ ಸಾರಸನೇತ್ರೆಯರು ಸರಸದಲ್ಲಿ ಸಾರಸನೇತ್ರೆಯರು ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯೇನು ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಹರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ನಂದನಾನ ತಾನಿ ತಂದಾನ ನಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತುಳುನಾಡ ಸಿರಿದೇವಿ ತೂಲಯ ತುಳುನಾಡ ಸಿರಿದೇವಿ ತೂಲಯ ಕಲೆದಿಂದಿ ಐಸುರದ ಪೊರ್ಲುಯ ಆ ಕಲೆದಿಂದಿ ಐಸುರದ ಪೊರ್ಲುಯ ತುಳುನಾಡ ಸಿರಿದೇವಿ ತುಳುನಾಡ ಸಿರಿದೇವಿ ತುಳುನಾಡ ಸಿರಿದೇವಿ ತೂಲಯ ಮಲೆಕಂಡ ಬೈಲೆದನೆ ಇಲ್ಲಿಯ ಮಲೆಕಂಡ ಬೈಲೆದನೆ ಇಲ್ಲಿಯ ಮಲೆಕಂಡ ಬೈಲೆದನೆ ಇಲ್ಲಿಯ ಈ ಬುಳೆ ಬರ್ಬಿ ಮಣ್ಣದನೆ ಪೊರ್ಲುಯ ಈ ಬುಳೆ ಬರ್ಬಿ ಮಣ್ಣದನೆ ಬುಳೆ ಬರ್ಬಿ ಮಣ್ಣದನೆ ಬುಳೆ ಬರ್ಬಿ ಮಣ್ಣದನೆ ಪೊರ್ಲುಯ ಪೊರ್ಲುಯ ತುಳುನಾಡ ಸಿರಿದೇವಿ ತೂಲಯ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗನು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗನು ಬಾರದೆ ಹಿತವಾಗಿ ನಗನು ಬಾರದೆ ಹಿತವಾಗಿ ನಗನು ಬಾರದೆ